ಹಾಯ್ ನಮಸ್ತೆ. ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಹಾಗೆ ಇವತ್ತು ನಾವೊಂದು ಸ್ಪೆಷಲ್ ಆಗಿರುವಂಥ ವಿಚಾರವನ್ನು ಎತ್ತುಕೊಂಡು ಬಂದಿರುವಂಥದ್ದು. ನಮ್ಮ ಸಮಾಜದ ಮಧ್ಯೆ ಅವರು ಬದುಕ್ತಾ ಇದ್ದಾರೆ, ಆದರೆ ಎಲ್ಲೂ ಕೂಡ ಅವರು ರೆಕಗ್ನೈಸ್ ಆಗ್ತಾ ಇಲ್ಲ, ಅಂದರೆ ಅವರನ್ನು ಗುರುತಿಸಲಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ವೋಟರ್ ಐ ಡಿ ಇರ್ಬೋದು, ಅಥವಾ BPL ಕಾರ್ಡ್ ಇರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಯಾವುದೇ ವ್ಯವಸ್ಥೆಯಲ್ಲಿ ಕೂಡ ಅವರನ್ನು ಪರಿಗಣಿಸಲಾಗ್ತಾ ಇಲ್ಲ. ಅವ್ರು ಯಾರು ಕೇಳಿದರೆ ನಾವು ಅವ್ರನ್ನ ಮಂಗಳಮುಖಿಯರು ಅಂತ ಹೇಳ್ತಾರೆ, ಅಥವಾ ಇನ್ನಿತರ ಟ್ರಾನ್ಸ್ಜೆಂಡರ್ಗಳು ಅಂತ ಹೇಳ್ಬೋದು. ಹೀಗೆ ಹಲವಾರು ಹೆಸರುಗಳಿಂದ ಅವರನ್ನು ಸಮಾಜದಲ್ಲಿ ಗುರುತಿಸ್ತಾರೆ. ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರು, ಈ ರೀತಿ ಹಲವಾರು ಹೆಸರುಗಳಿಂದ ಗುರುತಿಸ್ತಾ ಇದ್ದಾರೆ. ಆದರೆ ಅವರನ್ನು ಗುರುತಿಸಿ ಅವರಿಗೆ ಹಕ್ಕುಪತ್ರವನ್ನು ಕೊಡತಕ್ಕಂಥ ಕೆಲಸ ಮೊದಲ ಬಾರಿಗೆ ರಾಜ್ಯದಲ್ಲಿ ಮಾಡಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ, ಅದು ಕೂಡ ಬ್ರಹ್ಮಾವರದ ಚಾಂತಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಜ್ಯದ ಮೊದಲ ಏನು ಲಿಂಗತ್ವ ಅಲ್ಪಸಂಖ್ಯಾತರ ಅಥವಾ ಟ್ರಾನ್ಸ್ಜೆಂಡರ್ ಯಾರಿದ್ದಾರೆ ಅವರಿಗೆ ಒಂದು 3 ಜನರನ್ನು ಆಯ್ಕೆ ಮಾಡಿ ಅವರಿಗೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ಈ ಭಾಗದ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಈ ಭಾಗದ ತಹಶೀಲ್ದಾರ್ ಅವರ ಒಂದು ಮುತುವರ್ಜಿಯಲ್ಲಿ ಆಗಿರುವಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದೇನೋ. ರಾಜ್ಯ ಸರ್ಕಾರ ಮೈತ್ರಿ ಯೋಜನೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ರೀತಿಯ ಜನರನ್ನು ಗುರುತಿಸಬೇಕು, ಇವರಿಗೆ ಒಂದಷ್ಟು ಸಮಾಜದಲ್ಲಿ ಸ್ಥಾನಮಾನವನ್ನು ದೊರಕಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿತು. ಆದರೆ ರಾಷ್ಟ್ರದಾದ್ಯಂತ ಗಮನಿಸಬಹುದು, ಹಲವಾರು ಕಡೆಗಳಲ್ಲಿ ಕೆಲವಾರು ಜನ ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟವರು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮನಬಿ ಬಂಡೋಪಾಧ್ಯಾಯ ಅನ್ನುವರು ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಸಮಾಜದಿಂದ ಅವರಿಗೆ ಒಂದು ಸಕಾರಾತ್ಮಕವಾದಂಥ ಒಂದು ಬೆಂಬಲ ಸಿಕ್ಕಿದರೆ ಅವರು ಯಾವುದರಲ್ಲೂ ಕಡಿಮೆ ಇಲ್ಲ, ಎಲ್ಲ ರೀತಿಯ ಸಾಧನೆಯನ್ನು ಮಾಡಬಲ್ಲರು ಅನ್ನೋದನ್ನು ದೇಶದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡಬೇಕು. ಇವತ್ತಿನ ಕಾರ್ಯಕ್ರಮ ಬಿ ಪಾಸಿಟಿವ್ ಬಿ ಪ್ರೌಡ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಾನು ಕಾಜಲ್ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮಸ್ತೆ. ಅದೇ ರೀತಿ ನಮ್ಮೊಂದಿಗೆ ನಗ್ಮಾ ಅವರು ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮ ಬರಮಾಡಿಕೊಳ್ತಾ ಇದ್ದೇನೆ. ಕಾಜಲ್ ಅವರಲ್ಲಿ ಕೇಳಬೇಕು, ನೀವು ದೂರದ ಮುಂಬೈಯಿಂದ ಬಂದಿದ್ದೀರಿ, ಉಡುಪಿ ಅನ್ನುವಂಥ ಒಂದು ಊರಿಗೆ ತಾವು ಬರೋದಕ್ಕೆ ಕಾರಣ ಏನು? ನನ್ನ ಪ್ರಾಪರ್ ಮಂಡ್ಯ, ನಾನು ಇದ್ದಿದ್ದು ಹುಟ್ಟಿ ಬೆಳೆದಿರೋದೆಲ್ಲ ಮಂಡ್ಯ. ಮತ್ತೆ ನಾನು ನನ್ನ ಚಿಕ್ಕದ್ರಿಂದ ಒಂದು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆಯಾಗಿ, ಅಂದರೆ ಮನೆಯಲ್ಲಿ 8 ವರ್ಷ 9 ವರ್ಷದಲ್ಲಿ ನಾನು ಹೆಣ್ಣಾಗಿ ಕಾಣಿಸ್ಕೊಂಡೆ. ಅಂದರೆ ನನ್ನ ಭಾವನೆ, ನಂದು ಪ್ರತಿಯೊಂದು, ಅಂದರೆ ನಾನು ಒಂದು ಹೆಣ್ಣು, ಹೌದು ನಂದು ಒಂದು ಹೆಣ್ಣು. ಮತ್ತೆ ನನಗೆ ಒಂದು ಕಟ್ಟಾದಾಗೆ ಮನೆಯಲ್ಲಿ ಒಂದು ಹೆಣ್ಣಾಗಿದ್ರೆ ಒಂಥರ ನೋಡ್ತಾರೆ ಯಾರಾದ್ರು ಅಂತ. ಮತ್ತೆ ನಾನು ನಮ್ಮ ಸಮಾಜಕ್ಕೆ ನಾನು ಹೊರಟೋದೆ. ನಾನು 10-11 ವರ್ಷಕ್ಕೆ ಹೊರಟೋದೆ. 12 ವರ್ಷಕ್ಕೆ ಮುಂಬೈಗೆ ಹೋದಿ ನಾನು ಮನೆ ಬಿಟ್ಟು ನಾನು ಮುಂಬೈಗೆ ಹೋಗಿ ಅಲ್ಲಿ ನಾನು ನಮ್ಮ ಗುರು ಅಂತ ಇದ್ದಾರೆ, ನಮ್ಮವರು ದೊಡ್ಡವರು, ಅವ್ರ ಜೊತೆ ನಾನು ಇದ್ದಿ. ಮತ್ತೆ ಸ್ವಲ್ಪ ದಿನವಾಗಿ ನಾನು ಒಂದು ಟ್ರಾನ್ಸ್ಜೆಂಡರ್ ವುಮೆನ್ ಆಗಿ ನಾನು ಹೆಣ್ಣಾಗಿ ಪರಿವರ್ತನೆ ಆಗ್ಬೇಕಂತ ನನಗೂ ಇತ್ತು. ಅದೆಲ್ಲ ಆಗಿ ಮತ್ತೆ ನಾನು ಇಲ್ಲಿ ಉಡುಪಿಗೆ ಬರೋ ಕಾರಣ ಅಂತಂದ್ರೆ, ನನ್ಗೆ ಒಬ್ಬ ವಿಜಯ್ ಕುಮಾರ್ ಅಂತ ಇದ್ದಾರೆ ಕುಂಬಾಶಿ, ಅವರು ನಮ್ಗೆ ಸೈಕಲ್ ಸರ್ಕಸ್ಗೆ ಅಂತ ಸ್ಟಾರ್ಟಿಂಗ್ ಕರೆದ್ರು ನಮ್ಗೆ. ಅಲ್ಲಿಂದ ನಾನು ಬಂದ ತಕ್ಷಣ ನಮ್ಗೆ ಉಡುಪಿ ಫಸ್ಟ್ ಬಂದಿದ್ದು ಹಂಪನಕಟ್ಟೆ. ಆಗ 10 years. ನೀವು ಮುಂಬೈಯಲ್ಲಿ ಏನ್ ಮಾಡ್ತಾ ಇದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ಮೊದಲು ಡ್ಯಾನ್ಸಿಂಗ್ ಹೋಯ್ತಿದ್ದೆ. ಮತ್ತೆ ಅಲ್ಲಿಂದ ನಮ್ಗೆ ಇಲ್ಲಿ ಡ್ಯಾನ್ಸ್ಗೆ ಕರೆದಿದ್ರು. ನಮ್ ಡ್ಯಾನ್ಸ್ ಯಾರೋ ಹೇಳಿದ್ರು ಇಲ್ಲೇ ಒಬ್ರು. ಆಗ ಬಂದಿದ್ದಾಗ ಸೈಕಲ್ ಸರ್ಕಸ್ ಡ್ಯಾನ್ಸ್ ಆಡಿದೆ. ಮತ್ತೆ ಹಂಪನಕಟ್ಟೆಲಿದ್ದೆ ನಾನು. ಹಂಪನಕಟ್ಟೆಲಿ ಅಂದ್ರೆ ವಿಜಯ್ ಕುಮಾರ್ ಅವ್ರ ಅತ್ತೆ ಮನೇಲಿದ್ದೆ. ಆಗ ನಾನು ಇದ್ದಾಗ ಮತ್ತೆ ಸ್ವಲ್ಪ ನನ್ಗೆ ಹಾಗೆ ಪರಿಚಯ ಆಗಿ ನಾನು ಉಡುಪಿಗೆ ಬಂದೆ. ಉಡುಪಿ ಕುಂಬಾಶಿಲಿ ಮನೆ ಮಾಡ್ಕೊಂಡು ಒಂದು 6th month ಇದ್ದೆ. ಮತ್ತೆ ಕುಂಬಾಶಿ ಬ್ರಹ್ಮಾವರಕ್ಕೆ ಬಂದೆ. ಬ್ರಹ್ಮಾವರದಲ್ಲಿ ಮನೆ ನಮ್ಮ ಓನರ್ ಮನೆ ನಮ್ಮಂತವ್ರಿಗೆ ಯಾರು ಜಾಸ್ತಿ ಮನೆ ಕೊಡಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಕುಂಬಾಶಿಲಿ ನಮ್ಗೆ ಅಷ್ಟೇನು ಇದ್ದಾಗಿಲ್ಲ. ಮತ್ತೆ ಬ್ರಹ್ಮಾವರದಲ್ಲಿ ಬಂದೆ. ಒಂದು ಬೂದರಿ ಶೆಟ್ಟಿ ಅಂತ ಇದ್ದಾರೆ ನಮ್ಮವರು, ನಮ್ಮನ್ನ ನೋಡಿ ಮನೆ ಕೊಟ್ಟು ನಾನು 6-7 ವರ್ಷ ಆಯ್ತು ಬಂದು. ಮತ್ತೆ ನನ್ಗೆ ಈ ಉಡುಪಿ ಜಿಲ್ಲೆಯಲ್ಲಿ ಗೌರವ ಅದ್ರ ಬಗ್ಗೆ ಕೇಳ್ತೀನಿ. ತಾವು ನಗ್ಮಾ ಅವರು, ನಿಮ್ಮ ಪ್ರಾಪರಿಯಲ್ಲಿ ಮತ್ತು ನೀವು ಹೇಗೆ ಉಡುಪಿಗೆ ಬಂದ್ರಿ? ನಂದು ಸರ್, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯನೇ. ಅಂದ್ರೆ ಬಾಂಬೆಗೆ ಹೋಗಿ ನಾನು ಒಂದು ಒಟ್ಟಿಗೆ ಇದ್ದು, ಅದಾದ್ರೆ ಇಲ್ಲಿ ಬಂದೆ ಬ್ರಹ್ಮಾವರಕ್ಕೆ. ನಾನು 8 ವರ್ಷ ಆಯ್ತು. ನಾವು ಫಸ್ಟ್ ಕುಂಬಾಶಿಲೆ ಇದ್ದು, ಆಮೇಲೆ ಇಲ್ಲಿ ಉಡುಪಿ ಬ್ರಹ್ಮಾವರಕ್ಕೆ ಬಂದ್ಮೇಲೆ ನಮ್ಮ ರಾಜೇಂದ್ರ ಬೇಕಲ ಸರ್ಗೆ ಮೀಟ್ ಆದವು. ಅವರು ನಮಗೆ ವೋಟರ್ ಐ ಡಿ ಮತ್ತೆ ರೇಷನ್ BPL ಕಾರ್ಡು ಮತ್ತೆ ಜಾಗ ಮತ್ತೆ ಇನ್ನು ಅಲ್ಲಿ ಒಂದು ಸಮಸ್ಯೆ ಬರುತ್ತೆ. ಏನಂದ್ರೆ ನಿಮ್ಮ ವೋಟರ್ ಐ ಡಿ ಇರ್ಬೋದು ಅಥವಾ BPL ಕಾರ್ಡ್ ಎಲ್ಲಾ ಕಡೆಗಳಲ್ಲಿ ಅಲಿಂಗ ಅನ್ನುವಂತ ಒಂದು ಉಲ್ಲೇಖ ಮಾಡಿ ಅಲಿಂಗ ಅಂತ ಇತ್ತು. ಆಕ್ಚುಲಿ ಹೇಳ್ಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ಅದೇ ID ಪ್ರೂಫ್ ಮತ್ತೆ ವೋಟರ್ ಐ ಡಿ ಪ್ರತಿಯೊಂದಕ್ಕೂ ಮಹಿಳೆ, ಯಾಕಂದ್ರೆ ಫೀಮೇಲ್ ಅನ್ನು ಹಾಕ್ಬೇಕು. ಯಾಕೆ ನಾವು ಹೆಣ್ಣಾಗಿ ಬದಲಾವಣೆ ಹಾಕಿದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಇತರರು ಅಂತ ಹಾಕಿದ್ರು. ಮತ್ತೆ ನಾನು ಹೋಗಿ ನೋಡಿ, ಇತರರು ಅಂದ್ರೆ ಒಂದು ಪ್ರಾಣಿ ಆಗುತ್ತೆ, ಪಕ್ಷಿ ಆಗುತ್ತೆ.
ಹೌದಲ್ಲ, ಅದಕ್ಕೆ ನಾವು ಲೆಕ್ಕಕ್ಕೆ ಇಲ್ಲ. ಮತ್ತೆ ನಾನು ಹೋಗಿ ವೋಟರ್ ಐಡಿ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ದೆ. ಮಹಿಳೆ ಅಂತ ಒಂದು ಗುರುತಿಸಿ ಮಹಿಳೆಗೆ ಒಂದು ವೋಟರ್ ಐಡಿನ ಎಕ್ಸ್ಚೇಂಜ್ ಮಾಡಿದೆ. ಅದು ವೋಟರ್ ಐಡಿ ಅಂದ್ರೆ ನಂದು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದೇ ಒಂದು ಕಾವೇರಿ ಹೋಟೆಲ್ ಮೇಲೆ 3rd ಫ್ಲೋರ್ ಅಲ್ಲಿ ಆಶಯ ಸಮುದಾಯ ಸಂಘಟನೆ ಅಂತ ನಮ್ಮ ಒಂದು ಆಫೀಸ್ ಇತ್ತು, ಸೋಷಿಯಲ್ ವರ್ಕರ್. ಅಲ್ಲಿ ನಮ್ ಸಂಜೀವ್ ಅಂತ ಇದ್ದಾರೆ, ಅವರಿಂದ ನಂಗೆ ಪರಿಚಯ ಆದ್ರು ಜನಗಳು. ಪರಿಚಯ ಆಗಿ ಸ್ಟಾರ್ಟಿಂಗ್ ನಂಗೆ ಪರಿಚಯ ಆಗಿ DC ಆಫೀಸ್ಗೆ ಹೋಗಿದ್ದು. ನಮ್ಗೆ 20,000 ಸಬ್ಸಿಡಿ ಅಂತ ಬರ್ತಿತ್ತು. ಅದು 20,000 ಸಬ್ಸಿಡಿನೂ ನಾವು ತಗೊಂಡು ಪಾರ್ಲರ್ ಮಾಡ್ತೀವಿ ಅಂತ. ಯಾಕಂದ್ರೆ ಆಗ ನಮ್ಗೆ ಪರಿಚಯ ಆಗಿದ್ದು ಮೊಟ್ಟ ಮೊದಲು ನಮ್ಗೆ ರಾಜೇಂದ್ರ ಬೇಕಲ್ ಅಂತ. ಅವರು ಪರಿಚಯ ಆಗಿದ್ದಾಗ ನಮ್ಮ ಸಮಸ್ಯೆ ಎಲ್ಲ ಹೇಳ್ದು. ಅವ್ರು ಹೇಳಿದ್ರು ನಿಮ್ಮ ಮೇಲೆ ನಮ್ಗೆ ತುಂಬಾ ಗೌರವ ಇತ್ತು. ಉಡುಪಿಯ ತಹಶೀಲ್ದಾರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಹಶೀಲ್ದಾರ್ ಅವರು ನಮಸ್ತೆ. ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಒಂದು ಏನು ಮಂಗಳಮುಖಿಯರಿಗೆ ಒಂದು ಹಕ್ಕುಪತ್ರವನ್ನು ಕೊಡತಕ್ಕಂತ ಕೆಲಸವನ್ನ ಮಾಡಿರುವಂತದ್ದು ನಮ್ಮ ಉಡುಪಿ ಜಿಲ್ಲೆ. ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು. ಇದರಲ್ಲಿ ಕೃತಜ್ಞತೆ ನಮ್ಮ ಕರ್ತವ್ಯ ಕೂಡ ಅದು. ನಮ್ಮ ಉಡುಪಿ ಶಾಸಕರಾದ ಪ್ರಮೋದ್ ಬಸವರಾಜ್ ಸರ್ ಅವರು ಮುಖ್ಯವಾಗಿ ನಮ್ಮ ಎಲ್ಲರಿಗೂ ನಿವೇಶನ ರಹಿತರು ಯಾರಿದ್ದಾರೆ ನಿವೇಶನ ಕೊಡಬೇಕು ಅನ್ನೋದು ನಮ್ಮ ಮೊದಲನೇ ಆದ್ಯತೆ ಆಗಿತ್ತು. ಮುಖ್ಯವಾಗಿ ನಮ್ಮ ಲಿಂಗತ್ವ ಏನು ಅಲ್ಪಸಂಖ್ಯಾತ ನಾವು ಏನ್ ಕರಿತೀವಿ, ಮಂಗಳಮುಖಿ ಅಂತ ಏನ್ ಕರಿತಾ ಇದ್ದೀವಿ, ಇವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶ ಕೂಡ ಆಗಿತ್ತು. ಈ ಕಾರಣಕ್ಕೋಸ್ಕರ ಸರ್ಕಾರ ಒಂದು ವಿಶೇಷವಾದ ಯೋಜನೆ ಮೈತ್ರಿ ಯೋಜನೆಯನ್ನ ಆರಂಭ ಮಾಡಿದೆ ನಮ್ಮಲ್ಲಿ. ಆದ್ರೆ ಆ ಯೋಜನೆಗೆ ಫಲಾನುಭವಿಗಳು ಬರ್ತಾ ಇರ್ಲಿಲ್ಲ. ಮುಖ್ಯವಾಗಿ ಸಂಕೋಚ ಏನು ಅಂದ್ರೆ ತನಿಖೆ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಒಂದು ಆ ವಿಷಯವನ್ನ ಹೇಳ್ಕೊಳ್ಳಿಕ್ಕೆ ಸಂಕೋಚ ಆಗ್ತದೆ. ಎರಡನೇದಾಗಿ ಮನೆಯಿಂದ ಅಥವಾ ಬಂಧುಗಳಿಂದ ಒಂದು ನಿರಾಕರಣೆ ವ್ಯಕ್ತ ಆಗ್ತದೆ. ಈ ಒಂದು ಅಭಿಪ್ರಾಯ ಇತ್ತು. ಇದನ್ನೆಲ್ಲ ನಾವು ಹೋಗಲಾಡಿಸ್ಬೇಕು, ಅವ್ರನ್ನ ಮುಖ್ಯವಾಗಿ ತರಬೇಕು, ಮತ್ತೆ ಅವರು ಕೂಡ ಸಮಾಜದಲ್ಲಿ ಒಟ್ಟಾಗಿ ಬಾಳ್ಬೇಕು, ಅವರು ಸಹಕಾರ ಕೊಡ್ಬೇಕು. ಈ ಉದ್ದೇಶದಿಂದ ನಾವು ಮುಖ್ಯವಾಗಿ ಬ್ರಹ್ಮಾವರದಲ್ಲಿ ಶಾಂತಾರು ಗ್ರಾಮದಲ್ಲಿ ಒಂದು 4 ಕುಟುಂಬಗಳಿಗೆ 4 ಜನಗಳಿಗೆ ನಿವೇಶನ ಕೊಡ್ಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ಹಾಕೊಂಡ್ವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಮನೆ ಮಂಜೂರಾತಿಗೂ ಕೂಡ ಅವಕಾಶ ಇತ್ತು. ನಮ್ಮ ಶಾಸಕರು ಕೂಡ ಇದಕ್ಕೆ ಫುಲ್ ಮಾರ್ಗದರ್ಶನ ಮಾಡಿದ್ರು. ಇಲ್ಲಿ ಕಾನೂನಿನ ತೊಡಕುಗಳು ಏನಾದ್ರೂ ಎದುರಾಗ್ಲಿಲ್ವಾ? ಅಂದ್ರೆ ಇವರನ್ನ ಯಾವ ಒಂದು ಕೆಟಗರಿಗೆ ಸೇರಿಸ್ತೀರಿ ಅನ್ನುವಂತ ಕಾನೂನಿನ ತೊಡಕುಗಳು ಏನು ಎದುರಾಗ್ಲಿಲ್ವಾ? ಕಾನೂನು ತೊಡಕಿಲ್ಲ, ಬಹಳ ಸರಳವಾಗಿದೆ. ಯಾವುದೇ ವ್ಯಕ್ತಿ ಅವನ ಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಅದು ಮತದಾರ ಪಟ್ಟಿ ಇರಬಹುದು, BPL ಕಾರ್ಡ್ ಇರಬಹುದು, ಸರ್ಕಾರದ ಯಾವುದೇ ದಾಖಲಾತಿಗಳಲ್ಲಿ ಅದನ್ನ ಅವರು ಲಿಖಿತವಾಗಿ ಕೊಡ್ಲಿಕ್ಕೆ ಅವರು ಸ್ವತಂತ್ರರಾಗಿದ್ದಾರೆ. ಒಂದು ಮತ್ತೆ ಎರಡನೇದಾಗಿ ಈ ಲಿಂಗತ್ವ ಅಲ್ಪಸಂಖ್ಯಾತ ಅದು ಕಡ್ಡಾಯನೂ ಅಲ್ಲ, ಅದರ ಉಲ್ಲೇಖ ಕಡ್ಡಾಯನೂ ಅಲ್ಲ ಅಂತ ಕಾಣುತ್ತೆ. ಖಂಡಿತ ಇಲ್ಲ, ಅವರು ಅದನ್ನ ಘೋಷಣೆ ಮಾಡ್ಕೋಬೇಕು. ಆ ಘೋಷಣೆಗೆ ಒಂದು ಪ್ರಪತ್ರ ಇದೆ, ಮತ್ತೆ 2 ಸಂಗಮ ಅಂತ ಒಂದು ಸಂಘಟನೆ ಇದೆ, ವೈಯಕ್ತಿಕ ದೃಢಪತ್ರಗಳು ಇರ್ತದೆ. ಇದನ್ನ ನಾವು ಇದರ ಆಧಾರದಲ್ಲಿ ಅದನ್ನ ನಾವು ಗುರುತು ಮಾಡ್ಕೋತೀವಿ. ಒಂದು ಮತ್ತೆ ಎರಡನೇದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಅದು ಈ ಮಂಗಳಮುಖಿಯರಿಗೆ ವಿಶೇಷವಾದಂತ ಉದ್ಯೋಗ ಇಲ್ಲ, ಅಥವಾ ಅವರನ್ನ ಸಮಾಜದಲ್ಲಿ ಯಾವುದೇ ಕಡೆ ಗುರುತಿಸ್ಬೇಕು ಅನ್ನೋದು ಕೂಡ ಇಲ್ಲ. ಆ ಕಾರಣದಿಂದ ಒಂದು ವಿಶೇಷ ನೆಲೆಯಲ್ಲಿ ನಾವು ಅವರಿಗೆ ನಿವೇಶನ ಕೊಟ್ಟು ಮನೆಯನ್ನ ಕೊಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯದಲ್ಲಿ ಪ್ರಥಮ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇನ್ನು ಇಡೀ ನಮ್ಮ ಉಡುಪಿ ತಾಲೂಕಿನಲ್ಲಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಇರತಕ್ಕಂತ ಕರಾವಳಿ ತಾಲೂಕಿನ ವ್ಯಾಪ್ತಿಲಿರತಕ್ಕಂಥವರು ಕೂಡ ಈ ಒಂದು ಮುಖ್ಯವಾಹಿನಿಗೆ ಬರಬೇಕು, ಸರ್ಕಾರ ಸವಲತ್ತನ್ನ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಎಸ್ ಸರ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು ಮಾಹಿತಿಗೆ. ಥ್ಯಾಂಕ್ ಯು. ಎಸ್, ಗುರುಪ್ರಸಾದ್ ಅವರು ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಎಲ್ಲೂ ಕೂಡ ಆ ಒಂದು ಏನು ಲಿಂಗ ಅನ್ನುವಂಥದ್ದು ಉಲ್ಲೇಖ ಮಾಡಬೇಕು ಅಂತ ಕಡ್ಡಾಯ ಇಲ್ಲ. ಆದ್ರೂ ಯಾಕೆ ಸರ್ಕಾರ ಅಥವಾ ಇಷ್ಟು ಸಮಯಗಳ ಕಾಲ ಯಾವುದೇ ಆ ಒಂದು ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನಿಮ್ಮವರಿಗೆ ಕಾನೂನಿನ ಅರಿವಿಲ್ವಾ? ಹೇಗೆ ಕಾನೂನಿನ ಅರಿವು ಇದೆ, ಆದ್ರೆ ಸರ್ಕಾರ ನಮ್ಗೆ ನಾಯಕತ್ವ ಇಲ್ವಾ? ನಮಗೆ ಸಪೋರ್ಟ್ ಅಂದರೆ ನಮಗೆ ಸರ್ಕಾರ ಆಗಲಿ ಯಾವುದೇ ಆಗಲಿ ಒಂದು ಕೆಲಸ ಆಗಲಿ ಯಾವುದೇ ಆಗಲಿ ನಮಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮೊದಲು ಹೇಳಬೇಕಾದ್ರೆ ಸರ್ಕಾರದವರು ನಮಗೆ ಫಸ್ಟು ನಮಗೆ ಇದು ಗುರುತಿಸಿ ನೋಡಿ ಸಮಾಜದಲ್ಲಿ ಇವರು ಬಾಳಬೇಕು, ಬದುಕಬೇಕು. ಯಾಕೆ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಕೆಲಸಕ್ಕೆ ಗೌರ್ಮೆಂಟ್ ಕೆಲಸ ಎಲ್ಲ ಕೊಡ್ತಾರೆ, ನಮ್ಮಂಥವ್ರು ಕೊಟ್ಟರೆ ಏನೂ ಆಗಲ್ಲ. ನಾನು ಸರ್ಕಾರದವ್ರಿಗೆ ಇದೇ ಕೇಳ್ಕೊಳ್ಳೋದು, ನಮ್ಮಂಥವ್ರು ಕಲೆಕ್ಷನ್ ಮಾಡೋದು, ಸೆಕ್ಸ್ ವರ್ಕರ್ ಮಾಡೋದು ಅದೆಲ್ಲ ಬಿಡಬೇಕು ಅಂತಂದರೆ ನಮ್ಮಂಥವ್ರಿಗೊಂದು ಕೆಲಸ, ಸರ್ಕಾರ ಕೆಲಸ ಕೊಡಿ. ಇದು ಎಲ್ಲೋ ಒಂದು ಕಡೆಯಲ್ಲಿ ಮುಖ್ಯವಾಹಿನಿಗೆ ಬರೋದಕ್ಕೆ ಈ ಸಮಾಜ ತೊಡಕನ್ನ ಉಂಟು ಮಾಡ್ತಾ ಇರುವ ಕಾರಣಕ್ಕಾಗಿ ಆ ಒಂದು ಅಡ್ಡದಾರಿಗಳನ್ನು ಹಿಡಿತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀವಿ. ಎಸ್, ನೀವೇನ್ ಹೇಳ್ತೀರಿ? ಹೌದು ಸರ್, ಅಂದ್ರೆ ಕೆಲಸ ಕಾರ್ಯ ಇಲ್ಲ, ಮತ್ತೆ ಇದೇ ಮಾಡ್ಬೇಕಾಗ್ತದೆ, ನಮ್ಗೆ ವಿಧಿ ಇಲ್ಲ ಅಲ್ವಾ? ಎಸ್, ಇಲ್ಲಿ ಆ ಒಂದು ಕಲೆಕ್ಷನ್ಸ್ಗೆ ಹೋಗುವಂಥದ್ದು, ಅಲ್ಲಿ ಜನರಿಂದ ತಿರಸ್ಕಾರ, ಇದೆಲ್ಲವನ್ನ ನೋಡ್ತಾ ಇರುವಂಥ ನಿಮ್ಮ ಸಮುದಾಯದ ಜನರು ಅಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಯಾಕೆ ಆಗ್ತಾ ಇಲ್ಲ? ಇದು ಮಾಡಬಾರದು, ಇದನ್ನು ನಿಲ್ಲಿಸಬೇಕು ಅಂತ ಅಲ್ಲಿ ಒಂದು ಹೋರಾಟ ಆಗಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಈಗ ನಿಲ್ಲಿಸಬೇಕು ಅಂತಂದ್ರೆ ನಮ್ಮ ಹೊಟ್ಟೆಪಾಡು ಯಾವ ಥರ ಮಾಡಬೇಕು ಅಂತ ಒಂದು ಗೌರ್ಮೆಂಟ್ ಅಂತೂ ನಮ್ಗೆ ಎಂತ ಒಂದು ಕೆಲಸ ಕಾರ್ಯ ಕೊಡಲ್ಲ. ಒಂದು ಕೆಲಸ ಕಾರ್ಯ
ಯಾವತ್ತು ಇನ್ನೂವರೆಗೂ ನಾನು ಕೇಳಿಲ್ಲ ಬಿಡಿ. ಈಗ ಇತ್ತೀಚೆಗೆ ಒಂದು ಬ್ಯಾಂಗ್ಳೂರಲ್ಲಿ ವಿಧಾನಸೌಧದಲ್ಲಿ ಅನ್ನುವಂಥ ಅವ್ರು ಕೆಲಸ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಸರ್ಕಾರ ಕೆಲಸ ಪ್ರಪ್ರಥಮವಾಗಿ ನಮಗೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ರಾಜ್ಯಕ್ಕೆ. ಇದೇ ಥರ ನಾನು ಬೇಡ್ಕೊಳ್ಳೋದು ಏನಂತಂದರೆ ಶಾಸಕರಿಗೆ ಮತ್ತು ಇವರಿದ್ದ ಎಲ್ಲಾ ಕಡೆಗಳಲ್ಲಿ ಇದೊಂದು ಆಗಬೇಕು, ಸರ್ಕಾರ ಕೆಲಸ ಕೊಡಿಸ್ಬೇಕು ಅಂತ ನಮ್ಗೊಂದು ಅನುಮತಿ ಇತ್ತು. ಎಸ್, ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಶಿಕ್ಷಣದ ಕೊರತೆ. ಬಹಳ ಸಣ್ಣ ವಯಸ್ಸಿನಲ್ಲೇ ಈ ರೀತಿಯ ಒಂದಷ್ಟು ಮಾನಸಿಕ ತುಮುಲುಗಳು ಅಥವಾ ನಾನು ಏನು ಅನ್ನುವಂಥದ್ದನ್ನು ಗುರುತಿಸೋದ್ರಲ್ಲೇ ಶಿಕ್ಷಣ ಅರ್ಧಕ್ಕೆ ನಿಂತು ಬಿಡ್ತದೆ. ನಿಮ್ಮಲ್ಲಿ ಹಲವಾರು ಜನರಲ್ಲಿ ಗಮನಿಸಿದರೆ ಒಂದು 15-16ನೇ ವಯಸ್ಸಿನಲ್ಲಿ ಇದು ಗೊಂದಲಗಳು ಪ್ರಾರಂಭ ಆಗ್ತದೆ, ಮನೆ ಬಿಟ್ಟು ಓಡಿ ಹೋಗ್ತಾರೆ. 15-16 ಸರ್, ಅಂದ್ರೆ 11 ವರ್ಷಕ್ಕೆ 10-11 ವರ್ಷಕ್ಕೆ ಹೊರಟು ಬಿಡ್ತಾರೆ ನಮ್ಗೆ ಮನೆ ಬಿಟ್ಟು. ಮತ್ತೆ ಅಲ್ಲಿ ಮನೇಲಿ ಪ್ಯಾಂಟ್ ಶರ್ಟ್ ಹಾಕೊಳ್ಳೋಕ್ಕಾಗ್ಲಿ ಏನೂ ಆಗೋದಿಲ್ಲ. ಎಸ್ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹೌದು, ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಮಾನಸಿಕವಾಗಿ ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಅಂತಂದ್ರೆ ಒಂದು ಜೈಲಲ್ಲಿ ಒಬ್ಬನ ಕಳ್ಳನಿಗೆ ಯಾವ ತರ ಒಂದು ಕಟ್ಟಾಕಿರ್ತಾರೆ ಆ ಟೈಪ್ ನಮ್ಗೆ ಆಗುತ್ತೆ. ಅಂದ್ರೆ ಮನೆಯಲ್ಲಿ ಒಂದು ಪ್ಯಾಂಟ್ ಶರ್ಟ್ ಹಾಕಿ ಓಡಾಡಕ್ ನಮ್ಗೆ ಇಲ್ಲ. ಮನೇಲಿ ಯಾರಿಲ್ದವ್ರಂಗೆ ಸೀರೆ ಉಡ್ಬೇಕು, ಡ್ರೆಸ್ ಹಾಕ್ಬೇಕು, ಅದು ನಮ್ಗೊಂದು ಇದ್ದಲ್ಲ. ನಾನು ಒಂದು ಹೆಣ್ಣು, ನನ್ನ ದೇಹ, ನನ್ನ ಒಳಗಡೆ ಇರೋದೆಲ್ಲ ನಾನು ಹೆಣ್ಣೆ, ಮೇಲ್ಗಡೆ ಒಂದು ಹುಡುಗಂದು ಇದ್ದಲ್ಲ. ಈಗ ಅದೇ ನಮ್ಮ ಭಾವನೆ ಅಂದ್ರೆ ನಾವು ಹೆಣ್ಣೆ ಅಂತ ತಿಳ್ಕೊತೀವಿ. ರೋಡ್ಗೆ ಹೋದ್ರೆ ನಾವು ಹೆಣ್ಣೆ ಅಂತ ತಿಳ್ಕೊತಾ ಇದೀವಿ ಮೊದ್ಲಿಂದ ಚಿಕ್ಕದ್ರಿಂದ. ಮತ್ತೆ ನಮ್ಗೆ ಭಾವನೆ ಯಾರು ಅಡ್ಡ ಆಗ್ಬಾರ್ದಂದ್ರೆ ನಮ್ಗೆ ದೂರ ಹೊರಟೋಗೋದು, ಮನೆಯಿಂದ ಕಳ್ಸೋದಲ್ಲ. ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಮನೆಯಿಂದ ಓಡಿಸ್ತಾರೆ, ಮನೆಯಿಂದ ಕಳಿಸ್ತಾರೆ ಅಂತ. ಅಲ್ಲ, ಅದು ನಾವಾಗ ಹೋಗೋದು. ಯಾಕಂದ್ರೆ ನಮ್ಗೆ ಇಲ್ಲಿ ತುಂಬಾ ನಮ್ಗೆ ಇದ್ದಾಗ ರಿಸ್ಕ್ ಆಗುತ್ತೆ ಮನೇಲಿ ಕಟ್ಟಾಕಿದ್ದಂಗೆ. ಹೊರಗಡೆ ಹಕ್ಕಿಯಾಗಿ ಹಾರಾಡ್ಬೇಕು ನಾವು. ಅಲ್ಲಿ ಸೀರೆ ಉಡ್ಬೋದು, ಡ್ಯಾನ್ಸ್ ಆಡ್ಬೋದು, ಯಾವ ತರ ಇರ್ಬೋದು, ಯಾರು ಕೇಳಂಗೆ ಇಲ್ಲ ಅಂತ ನಾವು ಮುಂಬೈಯನ್ನ ಯಾಕೆ ಆರಿಸ್ಕೊಳ್ತಾರೆ? ಮುಂಬೈ ಅಂದ್ರೆ ನಮ್ಮಂತವ್ರಿಗೆ ತವರು ಮನೆ ಅನ್ನೋದು ಅದೇ ಮುಂಬೈ. ಅಲ್ಲಿ ಹೊಟ್ಟೆಪಾಡು ನಮ್ಮಂತವ್ರಿಗೆ ಸಾವಿರಾರು ಜನ ಮರ್ಯಾದೆ ಕೊಡ್ತಾರೆ. ಮತ್ತೆ ನಮ್ಮಂತವ್ರಿಗೆ ಹೊಟ್ಟೆಪಾಡು ಸಿಕ್ಕದೇ ಅಲ್ಲಿ ಮುಂಬೈ ಒಂದೇ. ಪ್ರಪ್ರಥಮವಾಗಿ ಹೇಳ್ಬೇಕಾದ್ರೆ ಯಾವುದೇ ಒಂದು ಮದುವೆ ಆಗ್ಲಿ, ಒಂದೇನಾದ್ರೂ ಒಂದು ಹೊಸ ಸಂಪ್ರದಾಯ ಎಲ್ಲ ಪ್ರತಿಯೊಂದು ಮುಂಬೈ ಒಂದೇನೆ. ಅಲ್ಲಿಯ ಮದುವೆ ಅಥವಾ ಮೆಹಂದಿ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ಕರೆಸ್ತಾರೆ. ಅಂದ್ರೆ ಒಂದು ಅಂಗಡಿ ಓಪನ್ ಆಗ್ಲಿ, ಒಂದು ಮದುವೆ ಆಗ್ಲಿ, ಒಂದು ಯಾವುದೇ ಶುಭ ಕಾರ್ಯ ಆಗ್ಲಿ, ನಮ್ಮಂತವ್ರು ಕರೆಸ್ಬೇಕು. ಅವ್ರು ಕರೆಸ್ತಾರೆ. ಫಿಲಂ ಇಂಡಸ್ಟ್ರಿಯಿಂದ ಪ್ರತಿಯೊಬ್ರು. ಎಸ್, ಇಲ್ಲಿ ಮುಂಬೈಯಲ್ಲಿ ತಾವು ತಮ್ಮ ಕಥೆಯನ್ನು ಹೇಳೋದಾದ್ರೆ, ಮುಂಬೈಯಲ್ಲಿ ಹೇಗೆ ಹೋದ ತಕ್ಷಣ ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಆದ್ರ ಅಥವಾ ಒಂದಷ್ಟು ದಿನಗಳು ಸಂಕಷ್ಟದಲ್ಲಿ ಕಳೆದಿರ್ಬೋದು ನಿಮ್ದು? ಸ್ಟಾರ್ಟಿಂಗ್ ಅಂದ್ರೆ ನಮ್ಮ ಮಂಡ್ಯದಲ್ಲಿ ಒಬ್ರು ಮಹಾದೇವಿ ಅಂತ ಇದ್ರು, ಅವ್ರ ಕಾಂಟ್ಯಾಕ್ಟ್ ಇಂದ ನಾನು ಹೋದೆ. ನಾನು ಗುರು ನಮ್ಮ ದೊಡ್ಡವ್ರ ಗುರು ಅಂತಾರೆ, ನಮ್ಗೆ ಗುರು ಚೇಲ ಅಂತಾರೆ. ಅಂತದ್ರಲ್ಲಿ ನಮ್ ದೊಡ್ಡವ್ರು ಇದ್ದಾರೆ, ಅವ್ರ ಜೊತೆ ನಾನಿದ್ದೆ. ಅಂತದ್ರಲ್ಲಿ ನಮ್ಗೆ ಎಂತ ಸಮಸ್ಯೆ ಆಗಿಲ್ಲ. ಅಲ್ಲಿ ಹೋದ್ರಿ, ಮುಂಬೈಗೆ ಹೋದ್ರಿ. ಮುಂಬೈಯಲ್ಲಿ ನೀವು ಆಗ ಹೇಳ್ತಾ ಇದ್ರಿ ನಾನು ಬ್ಯೂಟಿಷಿಯನ್ ಆಗಿದ್ದೇನೆ, ಆರ್ಟ್ ಮಾಡಿ. ಎಲ್ಲಿ ಕಲ್ಕೊಂಡ್ರಿ ಇದನ್ನೆಲ್ಲ? ಅದು ನಾನು ಹೇಳ್ಬೇಕಾದ್ರೆ ಮೆಹಂದಿ ಎಲ್ಲ ನಾನೇ ಬಿಡಿಸೋದು, ಮತ್ತೆ ಪ್ರತಿಯೊಂದು ಮೇಕಪ್ ಆಗ್ಲಿ, ಸೀರೆ ಉಡ್ಸ್ ಪ್ರತಿಯೊಂದು ನಾನೇ ಕಲಿತೆ. ಮತ್ತೆ ಸ್ವಲ್ಪ ದಿನ ಮತ್ತೆ ಮಣಿಪಾಲ್ ಇದೆಯಲ್ಲ, ಅಲ್ಲಿ ಹೋಗಿ ನಾನು ಟ್ರೈನಿಂಗ್ ತಗೊಂಡೆ ಸ್ವಲ್ಪ ದಿನ. ಮತ್ತೆ ಅಲ್ಲೇ ಬ್ಯೂಟಿಷಿಯನ್ ಅಲ್ಲೇ ಸ್ಟಾಪ್ ಮಾಡಿದೆ. ಮತ್ತೆ ಎಂತ ಬ್ಯೂಟಿಷಿಯನ್ ಮಾಡಿದ್ರೆ ಎಂತ ಆಗಲ್ಲ ಅಂತ ನಮಗ್ ಗೊತ್ತು. ಹೌದಲ್ಲ, ಸರ್ಕಾರ ನೋಡುವಂತ ದೃಷ್ಟಿ ಬದಲಾಗಬೇಕು. ದೃಷ್ಟಿ ಅಂತಂದ್ರೆ ನಮ್ಗೆ ಸರ್ಕಾರನೇ ನಮ್ಗೆ ಇದ್ ಮಾಡಕ್ ಕೊಡ್ತಿಲ್ಲ. ಒಂದು ಕೆಲಸ ಕಾರ್ಯ ಕೊಟ್ಟಿದ್ರೆ ನಮ್ಗೆ ಇಲ್ಲಿವರೆಗೆ ನಮ್ಗೆ ಬರಕ್ ಸಮಸ್ಯೆನೇ ಇರ್ಲಿಲ್ಲ. ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ವೀಕ್ಷಕರೇ, ನಾವು ಮಾತನಾಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳು ಪ್ರವಾಹದ ವಿರುದ್ಧ ಈಜುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ ಇಬ್ರು ಅಂತ ಹೇಳ್ಬೋದು. ಏನೋ ಬಹಳ ಪ್ರಮುಖವಾಗಿ ಇಡೀ ಸಮಾಜದ ಒಂದು ದೃಷ್ಟಿಯಲ್ಲಿ ಅವರೊಂದು ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗುರುತು ಪತ್ರ ಯಾವುದೂ ಇಲ್ಲದಂತಹ ವ್ಯಕ್ತಿಗಳು. ಹಾಗಾಗಿ ಇಲ್ಲಿ ಬದುಕಬೇಕಿದ್ರೆ ನಾವು ಹೋರಾಟವನ್ನು ಮಾಡಬೇಕು, ನಮ್ಮ ಐಡೆಂಟಿಟಿಯನ್ನು ನಾವು ಕಂಡುಕೊಳ್ಳಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರ ಇನ್ನಷ್ಟು ಹೋರಾಟಗಳು ಮತ್ತು ಒಂದಷ್ಟು ಕಥಾನಕಗಳನ್ನು ಕೇಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ವಿಶೇಷ ಅತಿಥಿಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ.
ಇಡೀ ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಏನು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ನಾವು ಕರಿತೇವೆ, ಮಂಗಳಮುಖಿಯರು ಅಥವಾ ಟ್ರಾನ್ಸ್ಜೆಂಡರ್ ಕರಿಬೋದು, ಅವರಿಗೆ ಮೊತ್ತ ಮೊದಲ ಬಾರಿಗೆ ಮನೆ ನಿವೇಶನವನ್ನು ಹಂಚಿಕೆ ಮಾಡಿ, ಬಸವ ಯೋಜನೆ ಅಡಿಯಲ್ಲಿ ಮನೆ ನಿವೇಶನವನ್ನು ಹಂಚಿಕೆ ಮಾಡಿ ಸುಮಾರು 1,20,000 ಹಣವನ್ನು ಕೂಡ ಬಿಡುಗಡೆ ಮಾಡ್ತೇನೆ ಅಂತ ಉಸ್ತುವಾರಿ ಸಚಿವರು ಹೇಳಿದರು. ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಆ ಹೋರಾಟವನ್ನು ಮಾಡಿದಂಥ ಇಬ್ಬರು ಕೂಡ ಇಲ್ಲಿದ್ದಾರೆ. ನಾನು ಕಾಜಲ್ ಅವರಲ್ಲಿ ಕೇಳಬೇಕು, ಹಕ್ಕುಪತ್ರಕ್ಕೋಸ್ಕರ ನಿಮ್ಮ ಹೋರಾಟ ಹೇಗೆ ಪ್ರಾರಂಭ ಆಯಿತು ಉಡುಪಿ ಜಿಲ್ಲೆಯಲ್ಲಿ? ಉಡುಪಿ ಜಿಲ್ಲೆಯಲ್ಲಿ ಹಕ್ಕುಪತ್ರ ಸ್ಟಾರ್ಟಿಂಗ್ ನಮಗೆ ವೋಟರ್-ಐಡಿಯಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ನಮಗೆ ಬ್ಯಾಂಕ್ ಹೋಗಿದ್ದು, ಒಂದು 20,000 ಸಬ್ಸಿಡಿ ಬಂತು. 1 ಲಕ್ಷ ತಗೊಳ್ಳಿ ನೀವು ಬ್ಯಾಂಕ್ ಹೋಗಿ ಪಾರ್ಲರ್ ಮಾಡಿ ಅಂತ ಹೇಳಿದ್ರು. ಬ್ಯಾಂಕ್ ಹೋದ್ರೆ ನಮ್ಗೆ ಎಂತ ಪ್ರೂಫ್ ಇಲ್ವಲ್ಲ, ನಿಮ್ ಸ್ವಂತ ಮನೆ ಇಲ್ಲ, ಮತ್ತೆ ಯಾಕೆ ಕೊಡ್ಬೇಕು ಐಡಿ ಪ್ರೂಫ್ ಎಂತ ಇಲ್ಲ ಅಂತ. ಮತ್ತೆ ರಾಜೇಂದ್ರ ಬೇಕಲ್ ಸರ್ಗೆ ಹೇಳಿದೆ. ಮತ್ತೆ ಅವರು ಒಂದೊಂದಾಗಿ ಪಾಸ್ಬುಕ್ ಅವರೇ ಇದು ಮಾಡ್ಕೊಟ್ರು, ಯಾವ್ದು ಬ್ಯಾಂಕ್ ಅಕೌಂಟು ಅವ್ರು ಹೇಳಿದ ತಕ್ಷಣ ಅವ್ರು ಮಾಡ್ಕೊಟ್ರು. ಮತ್ತು ರೇಷನ್ ಕಾರ್ಡು ಪ್ರಮೋದ್ ಮಧ್ವರ ಸರ್ ಇದ್ದಾರಲ್ಲ ಶಾಸಕರು, ಅವರು ನಮ್ಮ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಹೇಳ್ಬೇಕಂದ್ರೆ ನಮ್ಮ ರಾಜೇಂದ್ರ ಬೇಕಲ್ ಸರ್ಗೆ ಒಂದ್ಸರಿ ಕೇಳಿದೆ, ಸರ್ ನಮ್ಗೆ ಜಾಗ ಅಂತ ಆಯ್ತು ಕೊಡಿಸ್ತೀನಿ ಅಂದ್ರೆ. ಒಂದಿನ ನಾನು DC ಹತ್ರ ಹೋಗಿದ್ದೆ, ವಿಶಾಲ್ ಸರ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿದ್ದೆ. ಹೋಗಿ ಸರ್ ನಂಗೆ ಜಾಗ ಬೇಕು ಅಂತ ತಕ್ಷಣ ಹೇಳಿದ ತಕ್ಷಣ ನಮ್ಮ ಬ್ರಹ್ಮವರದ ತಹಶೀಲ್ದಾರ್ ಇದ್ದಾರೆ, ಅವ್ರನ್ನ ಕರೆಸಿ ಹೇಳಿದ್ರು ಇವ್ರಿಗೆ ಜಾಗ ಬೇಕು ಅಂತ ತಕ್ಷಣ. ಮತ್ತೆ ಅವರು ಹೇಳಿದ್ರು, ಹೇಳಿದ ತಕ್ಷಣ ರಾಜೇಂದ್ರ ಸರ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ ಗುರುಪ್ರಸಾದ್ ಸರ್ ಅಂತ ಅಂದ್ರಲ್ಲ ತಹಶೀಲ್ದಾರ್, ಅವ್ರಂತೂ ತುಂಬಾ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ, ತುಂಬಾ ನಮ್ಮಂತವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ರೆ. ಮತ್ತೆ ಗ್ರೇಸಿ ಮೇಡಮ್ ಅಂತ ಇದ್ದಾರೆ. ನಮ್ಮೊಂದಿಗೆ ಶಾಸಕರಾದಂತಹ ಪ್ರಮೋದ್ ಮಧ್ವರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ರಾಜ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ಮಂಗಳಮುಖಿಯರಿಗೆ ಹಕ್ಕುಪತ್ರವನ್ನ ದೊರಕಿಸಿಕೊಟ್ಟಂತ ಒಂದು ಪ್ರಯತ್ನ ಏನಿದೆ, ಇದಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದೇವೆ ಸರ್ ನಿಮ್ಗೆ. ಸರ್ ಏನ್ ಅನಿಸ್ತಾ ಇದೆ ಸರ್, ಇದಕ್ಕೆ ಕಾನೂನಿನ ತೊಡಕುಗಳು ಏನಾದ್ರೂ ಎದುರಾಗಿದ್ವಾ, ಹೇಗೆ ಸರ್? ಇಲ್ಲ ಏನಾಗಿಲ್ಲ, ನಾವು ಇಚ್ಛಾಶಕ್ತಿ ಇದ್ದು ಅವರಿಗೆ ಕೊಡ್ಬೇಕಾಗಿತ್ತು. ಅವರಿಗೆಲ್ಲ ಏನೆಲ್ಲ ಸೌಲಭ್ಯ ಇದೆ ಇಲಾಖೆಯಿಂದ ಅದ್ ಮಾಡ್ಬೇಕು, ಅವರಿಗೆ ಭದ್ರತೆಯನ್ನು ಕೊಡ್ಬೇಕು, ಮತ್ತೆ ಸ್ವಉದ್ಯೋಗವನ್ನು ಕೂಡ ಅವರಿಗೆ ಮಾಡಿ ಕೊಡ್ಬೇಕು. ಅವರು ಮೈನ್ ಸ್ಟ್ರೀಮಿಗೆ ಬರ್ಬೇಕು, ಮುಖ್ಯವಾಹಿನಿಗೆ ಬರ್ಬೇಕು ಎಂಬ ಉದ್ದೇಶದಿಂದ ಅವರಿಗೆ ಸಕಲ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದೇವೆ. ಒಂದು ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ ಸರ್ ಅವರೀಗ? ಹೌದು, ಗೊತ್ತು. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೇವೆ. ಟೆಂಪರರಿ ಪೋಸ್ಟ್ ಎಲ್ಲ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಪ್ರಾಶಸ್ತ್ಯ ಕೊಡ್ಬೇಕಂತ. ಉಮಾಶ್ರೀ ಅವರು ಕೂಡ ಮಂತ್ರಿಗಳು ಬಂದಿದ್ದಾಗ ಆದೇಶವನ್ನು ಕೊಟ್ಟಿದ್ರು. ಆದ್ರೆ ಅದು ಅನುಷ್ಠಾನ ಆಗ್ಲಿಲ್ಲ. ಯಾವುದೋ ಒಂದು ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಅದನ್ನ ನಾವು ಮಾಡ್ಬೇಕಾಗಿದೆ. ಎಸ್, ಓಕೆ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ನಮ್ಮೊಂದಿಗೆ ಶಾಸಕರು ಮಾತಾಡಿದ್ರು. ಹೇಳಿ, ತಾವು ಮುಂದುವರಿಸಿ. ಆ ಬ್ಯಾಂಕಿಗೆ ಹೋದ್ರಿ, ಬ್ಯಾಂಕಲ್ಲಿ ತಮ್ಮ ಬಗ್ಗೆ ತಮ್ಮ ಗುರುತು ಚೀಟಿಯ ಏನೂ ಇಲ್ಲ, ನಿಮ್ಮ ಇಲ್ಲಿ ರೆಕಾರ್ಡ್ಸ್ಗಳು ನಾನು DC ಆಫೀಸ್ ಮತ್ತೆ ಹೇಗೆ ನಿಮ್ಗೆ ಲೋನ್ ಕೊಟ್ರ? ಅಲ್ಲಿ ಹೇಗೆ ಲೋನ್ ತಗೊಂಡಿಲ್ಲ ನಾವು, ಅಲ್ಲಿಗೆ ಸ್ಟಾಪ್ ಮಾಡ್ದು. ಮತ್ತೆ ಜಾಗದ ಕೇಳಿದ್ರೆ ವಿಶಾಲ್ ಸರ್ ಇದ್ದಾರೆ DC ಅವರು, ಅವ್ರ ಹತ್ರ ಕೇಳಿದ ತಕ್ಷಣ ನಮ್ಗೆ ಜಮೀನ್ ಎಲ್ಲೈತೆ ಸರ್ಕಾರದಲ್ಲಿ ಹೇಳಿ ಅಂತ ಹೇಳಿದ್ರು. ನಮ್ಮ ಮನೆ ಹತ್ರ ಇತ್ತು. ಮತ್ತೆ ತಹಶೀಲ್ದಾರ್ ಕರೆಸಿ ನಮ್ಗೆ ಬಾಡಿಗೆ ಮನೆಯಲ್ಲಿ ಇದ್ರ ನೀವು? ನಾವ್ ಇನ್ನೂ ಬಾಡಿಗೆ ಮನೇಲಿ ಇರೋದ್ ನಾವು, ಇನ್ನೂ ರೆಂಟ್ಗೆ ಇರೋದ್ ನಾವು. ಮತ್ತೆ ನಮ್ ಬ್ರಹ್ಮವರದಲ್ಲಿ ಎಷ್ಟು ಜನ ಇದ್ರಿ ನೀವು? ನಾವಿರೋದ್ 3 ಜನ. 3 ಜನ. ಚಾಂತರ್ ಪಂಚಾಯತ್ ಸುರೇಶ್ ಅಣ್ಣ ಅಂತ ಇದ್ದಾರೆ, ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಜಾಗದ ಬಗ್ಗೆ ಓಡಾಡಿದ್ದಾರೆ. ಮತ್ತೆ ಈ ಜಾಗ ಬಂದಾಗ ಮತ್ತೆ ನಮ್ಗೆ ಮೈತ್ರಿ ಯೋಜನೆ ನಮಗೆ ಮಂತ್ಲಿ ಬರೋ ದುಡ್ಡು. ಮತ್ತೆ ಪ್ರಮೋದ್ ಸರ್ ನಮ್ಗೆ ಹೇಳಿದ್ರು ಶಾಸಕರು 500 ಮೈತ್ರಿ ಯೋಜನೆಯಲ್ಲಿ ಎಷ್ಟು ಸಿಗುತ್ತೆ ಒಬ್ಬೊಬ್ಬರಿಗೆ? 500. ಅದು ಮತ್ತೆ ನಮ್ಮ ವೆರೋನಿಕಾ ಮೇಡಮ್ ಅಂತ ಇದಾರೆ, ವೆರೋನಿಕಾ ಮೇಡಮ್, ವೆರೋನಿಕಾ ಅವರು ನಮ್ಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ನನಗೆ ಜಾಗದ ಬಗ್ಗೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಮತ್ತೆ ನಮ್ಗೆ ಇನ್ನೂ ಹಕ್ಕುಪತ್ರ ಬಂದಿಲ್ಲ ಅಂತ ನಮ್ಗೊಂದು ಕುತೂಹಲ ಅಲ್ಲ. ನಾನು ಇದೇ MLA ಆಫೀಸಲ್ಲಿ ರಮೇಶ್ ಕಾಂಚನ್ ಅಂತ ಇದ್ದಾರೆ, ಅವ್ರಿಗೆ ನಾನು ಯಾವತ್ತು ಕಾಲ್ ಮಾಡಿ ಮೇಲೆ ಬಂದು ವಿಚಾರಿಸುವೆ, ಸರ್ ನಮ್ಗೆ ಹಕ್ಕುಪತ್ರ ಇಲ್ಲ ಬರುತ್ತೆ, ನಾನು ಹೇಳಿದ್ದೀನಿ ಅಂತ ತುಂಬಾ ನಮಗೂ ಭರವಸೆ ಕೊಟ್ಟು ತುಂಬಾ ಸಹಾಯ ಮಾಡಿದ್ದಾರೆ. ನಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಂಡಿದ್ದಾರೆ ಅವ್ರಿಗೂ ನಾವು ಧನ್ಯವಾದ ತುಂಬಾ ಹೇಳ್ಬೇಕು ಅಂತ. ಎಸ್, ಒಟ್ಟಿನಲ್ಲಿ ಈಗ ಹಕ್ಕುಪತ್ರ ಸಿಕ್ಕಿತು. ನಿಮ್ಮ ಬಗ್ಗೆ ಸಮಾಜ ಇಟ್ಟುಕೊಂಡಿರುವಂಥ ಒಂದಷ್ಟು ನಂಬಿಕೆಗಳ ಬಗ್ಗೆ, ಅಂದರೆ ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕು. ನೀವು ಬಹಳ ಅಂದರೆ ನೀವು ಬೈದರೆ ಅದು ಕೆಲವರಿಗೆ ತಾಗತ್ತೆ, ಅಥವಾ ನಿಮ್ಮನ್ನ ಎದುರು ಹಾಕ್ಕೊಳ್ಬಾರ್ದು, ಈ ರೀತಿ ಎಲ್ಲ ನಂಬಿಕೆ ಇದೆ. ಬೈದ್ರೆ ತಾಗುತ್ತೆ ಅಂತಂದ್ರೆ ನಮ್ಗೆ ಯಾರಾದ್ರೂ ನಮ್ಗೆ ತಪ್ಪು ಮಾಡಿದ್ರೆ ನಾವು ಬೈದ್ರೆ ಅವ್ರಿಗೆ ತಾಗುತ್ತೆ, ಸುಮ್ನೆ ಅಂದ್ರೆ ಅದು ತಾಗೋದಿಲ್ಲ. ಇಲ್ಲಿ ನಾನು ಕೇಳಬೇಕು, ಈಗ ಇಡೀ ಉಡುಪಿ ಜಿಲ್ಲೆ ಇರ್ಬೋದು, ಎಲ್ಲಾ ನಗರಗಳಲ್ಲಿ ಸಂಚರಿಸ್ತಾ ಇರುವಂತ ಮಂಗಳಮುಖಿಯರು, ಇವರಲ್ಲಿ 100ಕ್ಕೆ 100 ಜನ ಇದೇ ರೀತಿಯ ಸಮಸ್ಯೆ ಅಥವಾ ಇದೇ ರೀತಿಯ ನಿಮ್ಮ ವರ್ಗಕ್ಕೆ ಸೇರಿದವರು, ಅಷ್ಟು ಸಾಚಗಳು ಅಂತ ನಾವು ನಂಬಬಹುದು ಅವರನ್ನ? 5 ಬೆರಳು ಒಂದಿರಲ್ಲ ಅಲ್ಲ. ಕೆಲವರು ಎಲ್ಲೋ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಅಥವಾ ಈ ರೀತಿಯಾಗಿ ಕೆಲವರು ತಿರುಗೋದನ್ನು ನಾವು ಕಾಣ್ತೇವೆ.
ಇವರನ್ನು ಯಾಕೆ ಅದು ಕಾನೂನಿನ ಈ ರೀತಿ ಹೋರಾಟಗಳು ಯಾಕೆ ಆಗ್ತಾ ಇಲ್ಲ? ಅಂದರೆ ಸರಿ ಆಗಬೇಕು ಇದು, ಅಂದರೆ ಕೆಲವರು ವೇಷ ಮರೆಸಿಕೊಂಡು ಕೆಲವರು ಅದನ್ನು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾದರೂ ಆ ರೀತಿಯ ಚಳವಳಿಗಳು ಏನಾದರೂ ಆಗಿದೆಯಾ? ಇಷ್ಟು ಇಲ್ಲ ಇನ್ನೂರಿಗೆ ಬಂದಿಲ್ಲ ನಮ್ಮ ಹತ್ರ. ಏನಾದರೂ ಸಂಘಟನೆಗಳಿದೆ ರಾಜ್ಯ ಮಟ್ಟದಲ್ಲಿ ನಿಮ್ಮ ಮಂಗಳ ಮುಖ್ಯರಿಗೆ ಬೇಕಾಗಿ ಏನಾದರೂ? ಸಂಘಟನೆ ಅಂದ್ರೆ ನಮ್ದೇ ಒಂದು ಆಫೀಸ್ ಕಮ್ಯುನಿಟಿ ಇತ್ತಲ್ಲ, ಕಮ್ಯುನಿಟಿ ಅಲ್ಲಿ ಕ್ರೈಸಿಸ್ ಅಂತ ಇತ್ತು. ಕ್ರೈಸಿಸ್ ಅಂದ್ರೆ ನಮ್ಮವ್ರಿಗೆ ಯಾರಿಗಾರು ಜಗಳ ಆದ್ರೆ ನಮ್ದೇ ಒಂದು ಕಮ್ಯುನಿಟಿ ಇತ್ತು. ಅಲ್ಲಿ ಒಂದು ಅದು ನಂಬರ್ ತಗೊಂಡ್ರೆ ನಮ್ಮ ಕಮ್ಯುನಿಟಿನೇ ಹೋಗುತ್ತೆ, ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಅದು ಇನ್ನೂವರೆಗೂ ಹೋಗಿಲ್ಲ ನಾವು, ಇನ್ನೂವರೆಗೂ ಕರ್ನಾಟಕದಲ್ಲಿ ಇದೆಯಾ ಅದು? ಕನ್ನಡ ಪ್ರತಿಯೊಂದು ಜಾಗದಲ್ಲಿತ್ತು, ಇಡೀ ಬ್ಯಾಂಗ್ಳೂರು, ಮೈಸೂರು, ಮಂಡ್ಯ ಪ್ರತಿಯೊಂದು ಜಾಗದಲ್ಲಿತ್ತು. ಎಸ್, ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಉದ್ಯೋಗವನ್ನ ಕೇಳ್ತಾ ಇದ್ದೀರಿ. ಈಗ ಏನು ಉದ್ಯೋಗ ಮಾಡ್ತಾ ಇದ್ದೀರಿ ನೀವಿಬ್ರು? ಈಗ ನಾವು ಏನು ಮಾಡ್ತಾ ಇಲ್ಲ, ಏನು ಕೆಲಸ ಇಲ್ಲ. ನಾವು ಅಂದ್ರೆ ಒಂದು 15 ದಿನ ಇಲ್ಲಿದ್ರೆ ಬಾಂಬೆಲಿ ಒಂದು 15 ದಿನ ಇರ್ತೀವಿ. ಅಂದ್ರೆ ಅಲ್ಲಿ ಈಗ ನಮ್ಗೆ ಉದ್ಯೋಗ ಇಲ್ಲ. ಅದೇ ನಾನು ಕೇಳ್ಕೊಳ್ಳೋದು, ಒಂದು ಉದ್ಯೋಗ ಕೊಟ್ರೆ ನಮ್ಗೆ ಸ್ವಲ್ಪ, ಯಾಕಂದ್ರೆ ತಹಶೀಲ್ದಾರ್ ಸರ್ ಹೇಳಿದ್ರು, ಇವರು ಗುರುಪ್ರಸಾದ್ ಅವರು, ನಮ್ಗೆ ಈ ಜಾಗ ಆದ ತಕ್ಷಣ ನಿಮ್ಗೆ ನಾವು ತುಂಬಾ ಗೌರ್ಮೆಂಟ್ ಇಂದ ನಮ್ ಸಬ್ಸಿಡಿ ಎಂತ ಇದೆ ನಾವು ಕೊಡಿಸ್ತೀವಿ. ಮತ್ತೆ ಪ್ರಮೋದ್ ಸರ್ ಹೇಳಿದಾರೆ ನಮ್ಗೆ, ನಿಮ್ಗೆ ಸಬ್ಸಿಡಿ ಕೊಡಿಸ್ತೀವಿ. ಜಾಸ್ತಿ ಹೇಳ್ಬೇಕಂದ್ರೆ ನಮ್ಗೆ ಈ ಉಡುಪಿ ಜಿಲ್ಲೆಯಲ್ಲಿ ಅಷ್ಟು ಸೌಲಭ್ಯ ಮಾಡಿರೋ ಯಾವ ಜಿಲ್ಲೆಯಲ್ಲೂ ಇಲ್ಲ ಅಂತ ನಾನು ತಿಳ್ಕೊತೀನಿ. ಮತ್ತೆ ನಾನು ಹೇಳ್ಕೊಳ್ಳೋದು ಒಂದು, ನಮ್ಮಂತವ್ರಿಗೆ ಇದೇ ತರ ಸಿಗ್ಬೇಕು ಅಂತ, ಇದೇ ತರ ನಮ್ಗೆ ಒಂದು ಹಕ್ಕು ಎಲ್ಲಾ ಕಡೆಗಳಲ್ಲಿ ಕೂಡ ಇದೇ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ತಾವು ಹೇಳ್ತಾ ಇದ್ರಿ. ಬನ್ನಿ, ರಾಜೇಂದ್ರ ಬೇಕಲ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಹಲೋ ಸರ್, ಇಲ್ಲಿ ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಕಾಜಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಒಂದು ಹಕ್ಕುಪತ್ರವನ್ನು ದೊರಕಿಸಿಕೊಡುವ ಪ್ರಯತ್ನ ನಿಮ್ಮಿಂದ ಆಯಿತು ಅನ್ನೋದು ಕೇಳಿ ಬಹಳ ಖುಷಿ ಆಯಿತು. ಸರ್, ಯಾವ ರೀತಿಯಲ್ಲಿ ಇದು ಈ ಪ್ರಾಸೆಸ್ ಆಯಿತು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ? ಈಗ ಆ ಕಡೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಈ ತ್ರಿಶಂಕು ಸ್ಥಿತಿಯಲ್ಲಿ ಇವರು ಬದುಕ್ತಾ ಇದ್ರು. ಇವರಿಗೆ ಸಮಾಜದಲ್ಲಿ ಅವಹೇಳನ, ಯಾವುಲ ಅವಮಾನ ಇದನ್ನೆಲ್ಲ ನಾನು ಮೊದಲಿಂದ ನೋಡ್ತಾನೆ ಇದ್ದೆ. ಹಿಂದೆ ಕಾರ್ಕಳದಲ್ಲಿದ್ದಾಗಲೂ ಇವರ ಸಂಕಷ್ಟಗಳನ್ನೆಲ್ಲ ತಿಳ್ಕೊಂಡಿದ್ದೆ. ಅದರಲ್ಲಿ ಈ ಕಾಜಲ್ ಮತ್ತು ಅವ್ರ ಜೊತೆ ಇರುವಂತ ಇನ್ನೊಬ್ರು ಕೂಡ ನನ್ನ ಹತ್ರ ಬಂದು ಒಂದ್ ದಿವಸ ಈ ವಿಷಯವನ್ನ ನಮ್ಮಲ್ಲಿ 20,000 ರೂಪಾಯಿ ಆಗಿ ಅವರಿಗೆ ಸಹಾಯ ಕೊಡುವಂತದ್ದು, ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಕೊಡುವ ವಿಷಯಕ್ಕೆ ಬಂದಿತ್ತು. ಬಂದಿದ್ದಾಗ ಅವರಿಬ್ರು ಬಂದಾಗ ನಾವು ಆಗಿನ ಜಿಲ್ಲಾಧಿಕಾರಿ ಡಾಕ್ಟರ್ ರೇಜು ಅವ್ರ ಹತ್ರ ಕರ್ಕೊಂಡೋಗಿ ಇವ್ರದೆಲ್ಲ ಒಂದು ಸಭೆ ಮಾಡಿದ್ರು. ಇವ್ರು ಸುಮಾರು ಜನ ಬಂದಿದ್ರ, ಇವರದೊಂದು ಗುಂಪೆ ಬಂದಿತ್ತು. ಆ ನಂತರ ಇವರಿಗೆ ಒಂದೊಂದಾಗಿ ಈ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ಗಳು ಮತ್ತು ಐಡೆಂಟಿ ಕಾರ್ಡ್ಗಳು ಎಲ್ಲ ಕೊಡುವಂತದ್ದಾದ ನಂತರ ಇವರಲ್ಲಿ 3 ಮಂದಿ ನಮ್ಮ ಹತ್ರ ಬಂದು ನಮ್ಗೆ ಮನೆ ನಿವೇಶನ ಕೊಡಬೇಕು, ಇಲ್ಲಿ ಬಾಡಿಗೆಗೆ ಮನೆ ಕೊಡೋದಿಲ್ಲ, ಕೊಡ್ತವ್ರು ಕೂಡ ಹೇಳಲಿಕ್ಕೆಲ್ಲ ಹೇಳುವಂತದ್ದೆಲ್ಲ ಸಮಸ್ಯೆ ಎಲ್ಲ ಹೇಳ್ಕೊಂಡ್ರು. ಆ ಹೊತ್ತಿಗೆ ಈ ಕಲ್ಪನೆ ಬಂತು, ಇವ್ರದೇ ಆದಂತ ಸ್ವಂತ ಮನೆ ಹೊಂದ್ಲಿ, ಸರ್ಕಾರ ಕೊಡ್ತಾ ಇದೆ, ವಿಶೇಷವಾಗಿ ಮನೆ ಕೊಡುವಂತ ಯೋಜನೆಗಳೆಲ್ಲ ಇವರಿಗಾಗಿ ಇದೆ, ಕೊಡಬೇಕು ಅಂತ ಹೇಳಿ ನಾವಾಗ ಒಂದು ಆಲೋಚನೆ ಹಾಕೊಳ್ತು. ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮ ಅಂತ ಇದೆ ಬೆಂಗಳೂರಲ್ಲಿ, ಅದರಲ್ಲಿ ಕೆಲವು ಸೌಲಭ್ಯಗಳು ಬರ್ತದೆ ಇವರಿಗಾಗಿ. ಸರ್, ಇಲ್ಲಿ ಕೆಲಸ ಪ್ರಾರಂಭ ಮಾಡಿದ್ವಿ. ಓಕೆ, ಇದು ಈಗ ಮುಂದುವರಿಬಹುದಾ ಅಥವಾ ಇನ್ನಿತರ ಏನು ಈ ಒಂದು ಈ ಒಂದು ವರ್ಗಕ್ಕೆ ಸೇರಿದವರಿಗೆ ಮುಂದೆ ಈ ರೀತಿಯ ಫಲಾನುಭವಿಗಳನ್ನು ಗುರುತಿಸ್ತೀರಾ, ಹೇಗೆ ಸರ್? ಹೌದು, ಈಗ ಪ್ರಥಮ ಹಂತದಲ್ಲಿ ಅವರಿಗೆ ನಿವೇಶನ ಕೊಟ್ಟಾಯ್ತು. ಇನ್ನು ಮುಂದಿನ ಹಂತದಲ್ಲಿ ಅವರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಕೊಡುವಂತ ಯೋಜನೆ ಇದೆ. ಈಗಾಗಲೇ ನಾನು ಅವರಿಬ್ಬರಿಗೆ ಹೇಳಿದ್ದೇನೆ, ಅವರು ಪಂಚಾಯತ್ ಅನ್ನು ಸಂಪರ್ಕಿಸಿದ್ರೆ ಅವರಿಗೆ ಮನೆ ಕೊಡುವಂತ ಯೋಜನೆ ಇದೆ. ಅವರು ಕೂಡ ನಾವು ಸ್ವಂತ ಉದ್ಯೋಗ ಮಾಡಬೇಕು, ಬ್ಯೂಟಿ ಪಾರ್ಲರ್ ಗಳನ್ನ ಹಾಕ್ಬೇಕು ಅಂತ ಆಲೋಚನೆಯಲ್ಲಿದ್ದಾರೆ. ಅದಕ್ಕೆ ಪೂರಕವಾಗಿ ಏನೇನ್ ಸಹಾಯ ಬೇಕು ಅದನ್ನೆಲ್ಲ ಇಲಾಖೆಗಳು ಮಾಡ್ತದೆ. ಎಸ್ ಸರ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ನಿಮ್ಮಲ್ಲಿ ಕೇಳ್ತಾ ಇದ್ದೆ, ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತ ಹೊರಟಿದ್ದೀರಿ, ನಿಮಗೆ ಜನರಿಂದ ಆ ರೆಸ್ಪಾನ್ಸ್ ಸಿಗ್ಬೋದಾ? ಜನರು ನಿಮ್ಮನ್ನ ಒಪ್ಕೊಳ್ಬೋದಾ? ಹೇಳ್ಬೇಕಾದ್ರೆ ಒಪ್ಕೋಬೇಕು. ಯಾಕಂದ್ರೆ ನಂದು ಬ್ಯೂಟಿಷಿಯನ್ ಅಂದ್ರೆ ಮೆಹಂದಿ ಆಗ್ಲಿ, ಡ್ರೆಸ್ಸಿಂಗ್ ಆಗ್ಲಿ ಎಲ್ಲ ಮಾಡ್ತೀನಲ್ಲ. ತುಂಬಾ ಜನ ನನ್ಗೆ ಪರಿಚಯ ಇದ್ದಾರೆ, ತುಂಬಾ ಜನ ಹೋಗ್ತೀನಿ ನಾನು. ಉಡುಪಿಯಲ್ಲಿ ಮಾಡ್ತಾ ಇದ್ದೀರಾ ಈಗ? ಇಲ್ಲ, ಬ್ರಹ್ಮರದಲ್ಲಿ ಇಲ್ಲ, ಕುಂಬಶಿಗೆ ಅಲ್ಲೆಲ್ಲ ಹೋಗ್ತಾ ಇರ್ತೀನಿ ನಾನು. ಜಾಸ್ತಿ ಅಂದ್ರೆ ನಮ್ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಅಂದ್ರೆ ಮನೇಲಿ ಇರ್ತೀವಿ. ಎಷ್ಟು ಅಂದ್ರೆ ಮಾಡಬಲ್ಲೆ ಅಂತ ಧೈರ್ಯ? ಹೌದು, ಧೈರ್ಯ ಇತ್ತು. ನಾನು ಮಾಡಬೇಕು ಅಂತ ಧೈರ್ಯ ಇತ್ತು, ಇದೆ, ಮುಂದೆ ನೋಡ್ಬೇಕು. ಎಸ್, ಇನ್ನು HIV ಪಾಸಿಟಿವ್ ಈ ಮಕ್ಕಳ ಬಗ್ಗೆ ಕೂಡ ನೀವು ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ಅಂತ ಕೇಳಿದೆ. ಇದು ನಿಮಗೆ ಮತ್ತು ಈ ಸಮಸ್ಯೆ ಮತ್ತು ನಿಮಗೆ ಏನು ಸಂಬಂಧ? ಇದು ಯಾಕೆ ಈ ಒಂದು ಹೋರಾಟದಲ್ಲಿ ನಿಮ್ಮವರು ಯಾಕೆ ಗುರುತಿಸಿಕೊಳ್ತಾ ಇದ್ದಾರೆ? ನಮ್ದು ಆಶಯ ಸಮುದಾಯ ಸಂಘಟನೆ ಅಂತ ಇದೇ ಉಡುಪಿ ಜಿಲ್ಲೆಯಲ್ಲಿ
ಪ್ಲಾಜಾ ಇಲ್ಲಿ ಒಂದು 3rd ಫ್ಲೋರಲ್ಲಿ ಕಾವೇರಿ ಹೋಟೆಲ್ ಮೇಲ್ಗಡೆ 3rd ಫ್ಲೋರಲ್ಲಿ ಇತ್ತು. ಓಕೆ. ಅಲ್ಲಿ ಒಂದು ಒಂದು ಕಮ್ಯುನಿಟಿ ಇದೆ ನಮ್ದು. ಕಮ್ಯುನಿಟಿ ಅಂದ್ರೆ ಇಲ್ಲಿದಲ್ಲ, ನಮ್ಮ ಬ್ಯಾಂಗ್ಳೂರ್ ಸಂಗಮ, ಪೆಹಚಾನು ಅಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಇದೇ ಇತ್ತು ಆಫೀಸು. ಅಲ್ಲಿಂದ ಪ್ರಾಜೆಕ್ಟ್, ಅಲ್ಲಿಂದ ಫಂಡ್ ಬರುತ್ತೆ ಅಲ್ಲಿ ನಮ್ಮ ಆಫೀಸ್ಗೆ. ಇದಂದ್ರೆ ಕೆಲವು ಜನ HIV ಪಾಸಿಟಿವ್ ಇರ್ತಾರೆ, ಗುರುತಿಸ್ಕೊಳ್ಳಲ್ಲ. ಮತ್ತೆ ನಮ್ಮ ಲಿಂಗೋತ್ವಲ್ಪ ಸಂಕೇತರಾಗ್ಲಿ, ಮಂಗಳಮುಖಿ ಆಗಲಿ, ಯಾರೇ ಆಗಲಿ, ಅದರಲ್ಲಿ ನಾವು ಒಂದು ಕಮ್ಯುನಿಟಿ ಮಾಡ್ತೀವಿ. ಒಬ್ಬೊಬ್ರು ಸಂಕೋಚ ಆಗ್ತಾರೆ, ನಾವು ಮಾತ್ರೆ ತಗೋಬೇಕು, ನಮ್ಮ ಬ್ಲಡ್ ಟೆಸ್ಟ್ಗೆ ಹೆದರಿಕೆ ಆಗುತ್ತೆ ಅಂತ. ನಮ್ದು ಒಂದು ಸಮುದಾಯ, ಅದು ನಮ್ಮ ಸಮುದಾಯ ಅಂತಂದ್ರೆ ಪ್ರತಿಯೊಬ್ಬರು ಒಳ್ಳೇದ್ ಮಾಡಕ್ಕೆ, ಎಂತ ಯಾವ್ದು ಕಾಯಿಲೆ ಕಸುಬು ಎಂತ ಬರಬಾರ್ದು ಅಂತ ಒಂದು ಸಮುದಾಯ ನಮ್ದು ಅಂತ ಮಾಡ್ಕೊಂಡಿದ್ವಿ. ಅಂದ್ರೆ ಅವೇರ್ನೆಸ್ ಮೂಡಿಸೋದಕ್ಕಾಗಿ. ಹೌದೌದು. ಅದ್ರಲ್ಲಿ ಮತ್ತೆ ಎಂತ ಅಂದ್ರೆ ಅದ್ರ ಬಗ್ಗೆ ಅಂತ ಹೇಳಕ್ಕೆ ಇದಿಲ್ಲ ಬಿಡಿ. ಅಂದ್ರೆ ಇಲ್ಲಿ ಯಾರು ಪಾಸಿಟಿವ್ ಮಕ್ಕಳಿದ್ದಾರೆ ಅವರಿಗೆ ಬೇಕಾದಂತ ಆರೈಕೆ ಮಾಡುವಂಥದ್ದು, ಅವರಿಗೆ ಮದ್ದು ಕೊಡುವಂಥದ್ದು, ಈ ರೀತಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಎಸ್, ಬಹಳ ಪ್ರಮುಖವಾಗಿ ನಿಮ್ಮ ಬಗ್ಗೆ ಸಮಾಜಕ್ಕೆ ಬಹಳ ಕುತೂಹಲ ಇರುತ್ತೆ. ಅಂದ್ರೆ ಮಂಗಳಮುಖಿಯರಂದ್ರೆ ಈ ಯಾರು, ಹೇಗಿರ್ತಾರೆ, ಅಂದ್ರೆ ಅವರ ಆಚಾರ ವಿಚಾರಗಳು ಏನು, ನೀವು ಈ ಸಮಾಜದಿಂದ ಬೇರೆಯಾಗಿ ಗುರುತಿಸಿಕೊಳ್ಳೋದು ಯಾವ ಕಾರಣಕ್ಕಾಗಿ? ಅಂದ್ರೆ ನಿಮ್ಮ ಆಚರಣೆಗಳು ಏನಾದರೂ ಬೇರೆ ಆಚರಣೆಗಳಿರ್ತದ? ಆಚರಣೆ ಅಂದ್ರೆ ಹುಟ್ಟು ಸಾವು ಈ ಸಂದರ್ಭದಲ್ಲಿ ಏನಾದರೂ ವಿಶೇಷವಾಗಿ ನಮಗಿಂತ ಭಿನ್ನವಾಗಿ ಏನಾದರೂ ಆಚರಣೆಗಳು ಹಿಂದೆ ಎಲ್ಲ ಹೇಳ್ತಾ ಇದ್ರು, ಅವರ ಅಂತಿಮ ಯಾತ್ರೆಯನ್ನು ನೋಡೋದಕ್ಕೆ ಸಿಗೋದಿಲ್ಲ, ಈ ರೀತಿಯಾಗಿ ಎಲ್ಲ ವಿಶೇಷವಾದಂತ ಕೆಲವು ನಂಬಿಕೆಗಳೆಲ್ಲ ಅದು ಮೊದಲು ಇಲ್ಲ, ಈಗಿಲ್ಲ. ಈಗ ಯಾವ್ದು ಎಂತದಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಯಾವ ತರ ಮಾಡ್ತಾರೆ ಅದೇ ರೀತಿ ನಮ್ದು ಇದೆ. ಯಾವುದೇ ವಿಶೇಷವಾದಂತಹ ಆಚರಣೆಗಳು ಇರೋದಿಲ್ಲ ಅನ್ನೋದು. ಬನ್ನಿ, ನಮ್ಮೊಂದಿಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ವಿನಯ್ ಕುಮಾರ್ ಸೊರಕೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಮಂಗಳಮುಖಿಯರಿಗೆ ಅವರನ್ನ ಗುರುತಿಸಿ ಹಕ್ಕುಪತ್ರ ಕೊಡುವಂತಹ ಕೆಲಸ ಆಗಿರುವಂತದ್ದು, ಇದರ ಬಗ್ಗೆ ಏನು ಹೇಳಿಕೆ ಬಯಸ್ತೀರಿ ಸರ್ ನೀವು? ಮಂಗಳಮುಖಿಗಳು ಕೂಡ ನಮ್ಮ ಸಮಾಜದ ಒಂದು ಅಂಗ. ಅವರೇ ಕೂಡ ಅವರ ಹಕ್ಕಿನ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರು ಇವತ್ತು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರಿಗೆ ಕೂಡ ಒಂದು ನೆಲೆ ಆಗ್ಬೇಕು, ವಾಸ್ತವ್ಯ ಇರ್ಲಿಕ್ಕೆ ಅವಕಾಶ ಆಗ್ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಪ್ರಥಮ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಅವರಿಗೆ ನಿವೇಶನ ಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅವರಲ್ಲಿ ಇನ್ನೂ ಕೆಲವಾರು ಬೇಡಿಕೆಗಳಿರುವಂಥದ್ದು. ನಾವು ಸ್ವಂತ ಕಾಲಲ್ಲಿ ನಿಲ್ಲಬೇಕು, ಯಾವುದೇ ರೀತಿಯ ನಮ್ಮವರ ಅಡ್ಡದಾರಿಯನ್ನು ತುಳಿಬಾರದು, ನಮಗೊಂದು ಉದ್ಯೋಗದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಸರ್. ಎಲ್ಲವೂ ಒಂದೇ ಸಲ ಬೇಡಿಕೆ ಈಡೇರುವುದಿಲ್ಲ, ಹಂತ ಹಂತವಾಗಿ ಈಡೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಎಸ್ ಸರ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ಅವರು ಹೇಳ್ತಾ ಇದ್ರಿ ಅಂದರೆ ನಮ್ಮದು ಏನು ವಿಶೇಷವಾದಂಥ ಆಚರಣೆಗಳು ಯಾವುದೂ ಇರೋದಿಲ್ಲ, ಯಾವ ರೀತಿ ಎಲ್ಲರ ನಡೀತದೆ ಆಚರಣೆಗಳು ಅದೇ ರೀತಿ ನಮ್ಮ ಆಚರಣೆಗಳು ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ. ಇನ್ನು ನಿಮ್ಮಲ್ಲಿ ಬಹಳ ಪ್ರಮುಖವಾಗಿ ಹಲವಾರು ಜನ ಸಂಸಾರಸ್ಥರು ಕೂಡ ಆಗಿದ್ದಾರೆ, ಮದುವೆಯಾಗಿ ಅಥವಾ ಯಶಸ್ವಿಯಾಗಿ ಮದುವೆಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾವುದೋ ಅಂಥ ಆಕಾಂಕ್ಷೆಗಳಿಲ್ವಾ? ಇಲ್ಲ. ಯಾಕಿಲ್ಲ? ಅಂದ್ರೆ ನಮ್ಮದ್ರಲ್ಲಿ ಇಲ್ಲ. ನಾವು ಚಿಕ್ಕದ್ರಿಂದಾನೇ ನಾವು ಹೋಗಿದ್ದು. ಅಂದ್ರೆ ನಮ್ಮದ್ರಲ್ಲಿ ಅಂದ್ರೆ ಒಬ್ರು ನಮ್ಮದ್ರಲ್ಲಿ ಹೇಳಕ್ ಇಲ್ಲ ಇದ್ರ ಬಗ್ಗೆ. ಯಾರು ಅಂದ್ರೆ ಮದುವೆ ಆಗುವಂತ ಯಾವುದೇ ರಿವಾಜುಗಳು ಇಲ್ಲ, ಈಗ ನಡೀತಾ ಇಲ್ಲ ಎಲ್ಲೂ. ನಮ್ದ ಮಂಗಳಮುಖಿ ಅಂದ್ರೆ ಮದುವೆ ಆಗ್ತಾರೆ. ಬ್ಯಾಂಗ್ಳೂರ್ ತುಂಬಾ ಜನ ಮದುವೆ ಆಗಿದ್ದಾರೆ, ಅದೇ ಕೇಳ್ತಾ ಇರೋದು. ಬ್ಯಾಂಗ್ಳೂರಲ್ಲಿ ಆಗಿದ್ದಾರೆ, ಮತ್ತೆ ದಿಲ್ಲಿನಲ್ಲಿ ಇತ್ತು, ಮತ್ತೆ ಈಗ ಕೋರ್ಟ್ ಆರ್ಡರ್ ಆಗಿದೆ ಮದುವೆ ಆಗೋದು ಎಲ್ಲ ಬಿಡೋದೆಲ್ಲ. ಮತ್ತೆ ನಾವು ಇನ್ನೂವರೆಗೂ ನಾವು ಡಿಸೈಡ್ ಇದೆಲ್ಲ ಮಾಡಿಲ್ಲ ಮದುವೆ ಬಗ್ಗೆ. ಮತ್ತೆ ನಾವು ನಮ್ಮ ಕಾಲಲ್ಲಿ ನಾವು ನಿಲ್ಬೇಕು, ನಾವು ಸ್ವತಃ ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ ಹೊರ್ತು ನಮ್ಗೆ ಮದುವೆ ಅಲ್ಲಿವರೆಗೂ ನಾವು ಹೋಗಿಲ್ಲ. ನಾವು ಮನೆಯವರ ಸಂಪರ್ಕ ಇದೆಯೋ ಇಲ್ವೋ? ಇದೆ ನಗಮಾ ಅವರೇ. ಇದೆ ಅಂದ್ರೆ ಹೋಗ್ತೀವಿ ಬರ್ತೀವಿ ಯಾವಾಗಾದ್ರೂ. ಯಾಕೆ ಮನೆಯಲ್ಲಿ ಯಾಕೆ ನಿಲ್ಲಿಲ್ಲ ನೀವು? ಯಾಕೆ ಹೊರಗೆ ಬಂದ್ರಿ ಮನೆಯಿಂದ? ಅಂದ್ರೆ ಮನೇಲಿ ನಿಲ್ಬೇಕಂತ ನಮಗೂ ಅನಿಸ್ತದೆ, ಆದ್ರೆ ನಿಲ್ಲಕ್ ನಮಗೆ ಮನ್ಸು ಬರಲ್ಲ. ಅಂದ್ರೆ ಹೊರಗಡೆ ಆದ್ರೆ ನಮ್ಗೆ ಇಲ್ಲೆಲ್ಲ ಇದಾಗ್ಬಿಟ್ಟಿದೆ. ಜನ ಕುಂಕುಮಾತುಗಳನ್ನ ಆಡ್ತಾರೆ ಅಕ್ಕಪಕ್ಕದಲ್ಲಿ. ಹೌದು, ಸಮಾಜದ ನೋಡುವ ದೃಷ್ಟಿ ಸರಿ ಇಲ್ಲ ಅನ್ನುವಂಥದ್ದು. ಎಸ್, ಓಕೆ ವೀಕ್ಷಕರ, ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಇನ್ನಷ್ಟು ಮಾತುಕತೆಯನ್ನು ಮಾಡಬೇಕು ಮತ್ತು ಬಹಳ ಪ್ರಮುಖವಾಗಿ ಇವರ ಒಂದಷ್ಟು ಬೇಡಿಕೆಗಳಿವೆ, ಆ ಬೇಡಿಕೆಗಳು ಏನು ಅನ್ನೋದನ್ನು ಕೇಳೋಣ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಮಾಜದಲ್ಲಿ ಮೂರನೇ ವರ್ಗ ಅಂತ ನಾವು ಯಾರನ್ನು ಗುರುತಿಸ್ತೇವೋ ಗಂಡು ಹೆಣ್ಣನ್ನು ಹೊರತುಪಡಿಸಿ ಈ ರೀತಿಯಾಗಿ ಒಂದಷ್ಟು ತ್ರಿಶಂಕು ಸ್ಥಿತಿಯಲ್ಲಿರುವವರ ಬಗ್ಗೆ ಮಾತನಾಡ್ತಾ ಇದ್ವಿ. ಎಸ್ ಕಾಜಲ್ ಅವರೇ, ನಿಮ್ಮಲ್ಲೂ ಕೂಡ ಮದುವೆ ಆಗಬೇಕು, ಸಂಸಾರ, ಯಾಕಂದರೆ ಒಂದು ಈಗ ನಮ್ಮಲ್ಲಿ ತಾಕತ್ತಿದೆ ಮಾಡ್ಕೊಂಡು ಹೋಗ್ಬೋದು, ಒಂದು 50 ವರ್ಷ 50-60 ವರ್ಷದ ನಂತರ ನಮ್ಮ ಫ್ಯೂಚರ್ ಏನು, ಇದರ ಬಗ್ಗೆ ಏನು ಆಲೋಚನೆಗಳಿಲ್ವಾ? ಯಾಕೆ ನಿಮ್ಮಲ್ಲಿ ಅದು ಆಗ್ತಾ ಇಲ್ಲ? ನಮ್ಮದ್ರಲ್ಲಿ ಮದುವೆ ಸಂಬಂಧಗಳು ಯಾಕೆ ಗಟ್ಟಿಯಾಗಿ ನಿಲ್ಲೋದಿಲ್ಲ? ಸಂಬಂಧ ಅಂತಂದ್ರೆ ಈಗ ನೋಡಿ, ನಮ್ಗೆ ಒಂದು ಹೆಣ್ಣಾಗಿ ಹೆಚ್ಚಲ್ಲ, ನಾವು ಒಂದು ಗಂಡಿಗೆ ಪ್ರೀತಿ ಮಾಡಬೇಕು, ಲವ್ ಮಾಡಬೇಕು, ಮದುವೆ ಆಗ್ಬೇಕು, ಪ್ರತಿಯೊಂದು ಇರುತ್ತೆ ಅಂದ್ರೆ ಎಷ್ಟು ದಿನ ಅಂತ ಇರುತ್ತಾರೆ? ಹೌದಲ್ಲ, ಒಂದು 10 years ಇರ್ತಾರ, 5 years ಇರ್ತಾರಲ್ಲ, ಇಲ್ಲ. ಮತ್ತೆ ವಯಸ್ಸಾಯ್ತಾ ನಮ್ಮ ವಯಸ್ಸಾಯ್ತಾ ಬರುತ್ತೆ, ವಯಸ್ಸಾಯ್ತಾ ಬರ್ತಾವಾಗ ಅವರು ನಮ್ಮ ಜೊತೆ ನಿಲ್ಲಲ್ಲ. ಅದಕ್ಕಿಂತ ಮುಂಚೆ ನಮ್ಗೆ ಎಚ್ಚರಿಕೆ ಆಗುತ್ತೆ. ಮತ್ತೆ ಯಾಕೆ ನಮ್ಗೆ ಲವ್ ಅದೆಲ್ಲ, ನಾವ್ ಈ ತರ ಆಗಿದ್ದೀವಿ, ಮುಗೀತು ಸಾಕು, ನಮ್ಗೆ ಎಷ್ಟು ಆಸೆ ಆಕಾಂಕ್ಷೆ ಎಲ್ಲ ಆಯ್ತು, ಮುಗೀತು, ಗಂಡ ಅದೆಲ್ಲ ನಮ್ಗಿಲ್ಲ, ಬೇಡ ಅಂತ ಅಷ್ಟಿಗೆ ನಾನು ಬಿಟ್ಟಿದ್ದೀವಿ, ಬೇಡ ಅಂತ. ನಮ್ಮಂತವ್ರು ತುಂಬಾ ಜನ ಇದ್ದಾರೆ, ಲವ್ ಮಾಡ್ತಾರೆ, ಅವ್ರಿಗೂ ಆಸೆ ಎಂದೇಳಿ ನಾನು ಒಂದು ಹೆಣ್ಣು ಒಂದು ಹುಡುಗನ ಲವ್ ಮಾಡ್ಬೇಕು, ಮದುವೆ ಆಗ್ಬೇಕು, ನಾನು ಸಂಸಾರ ಅಂದ್ರೆ. ಈಗ ಎಷ್ಟೋ ಜನ ನಮ್ಮವರು ಮಕ್ಕಳನ್ನ ದತ್ತು ತಗೊಳ್ತಾರೆ, ದತ್ತು ತಗೊಂಡು ಸಾಕಿ ಅವ್ರಿಗೆ ತುಂಬಾ ಓದಿಸಿ ಮದುವೆ ಮಾಡಿ, ತುಂಬಾ ಜನ ಇದ್ದಾರೆ ಮುಂಬೈಲಿ, ತುಂಬಾ ಅಂದ್ರೆ ತುಂಬಾ ಹೇಳಕ್ ಸಾಧ್ಯ. ಮುಂಬೈ, ದಿಲ್ಲಿ, ಪಂಜಾಬ್, ಹರಿಯಾಣ, ಪ್ರತಿಯೊಂದು ಜಾಗದಲ್ಲಿ ಮಕ್ಕಳನ್ನ ಸಾಕಿ ಮದುವೆ, ಅಂದ್ರೆ ಮಕ್ಕಳನ್ನ ದತ್ತು ಪಡೆದುಕೊಂಡು ಆ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಆ ಮಕ್ಕಳು ಮುಂದೆ ಆಸರೆ ಆಗ್ತಾರ ಆ ತಂದೆ ತಾಯಿಯಂದ್ರಿಗೆ? ಆಗ್ತಾರೆ. ತುಂಬಾ ಅಂದ್ರೆ ತುಂಬಾ ಸ್ವಂತ ಮಕ್ಕಳು ಇರಲ್ವೇನ, ಅಷ್ಟು ಒಳ್ಳೇದಾಗಿ ನೋಡ್ಕೊತಾರೆ ಮಕ್ಕಳವರು. ಎಸ್, ನೀವೇನು ಹೇಳ್ತೀರಿ? ಅಂದ್ರೆ ಈ ರೀತಿಯ ಯಾಕೆ ಸಂಬಂಧಗಳು ಅಂದ್ರೆ 4 ದಿನ ಮಾತ್ರ ಇರ್ತಾರೆ ಮತ್ತೆ ಬೇರೆ ಆಗ್ತಾರೆ, ಈ ರೀತಿಯದ್ದು ಯಾಕೆ ಆಗ್ತದೆ? ಅಂದರೆ ಹುಡುಗರಿಗೆ ಇಷ್ಟನೇ ಇರ್ತದೆ ನಮ್ಮ ಜೊತೆನೇ ಇರಬೇಕಂತ, ಅದು ನಮಗೆ ಒಪ್ಪಲ್ಲ. ಅಂದರೆ ನಾವೇ ಈ ಥರ ಇದ್ದೀವಲ್ಲ ಅಂದ್ಬಿಟ್ಟು ನಾವು 4 ದಿನಕ್ಕೋಸ್ಕರ ಅವ್ರನ್ನ ಏನು ಮಾಡ್ತೀವಿ, ಮದುವೆ ಆಗಂತ ನಾವೇ ಇದು ಮಾಡಿಬಿಡೋದು. ಅಂದರೆ ತುಂಬ ಜನ ನಿಲ್ತಾರೆ, ನಮ್ಮ ಮೇಲೆ ತುಂಬ ಪ್ರೀತಿ ಬರುತ್ತೆ ಹುಡುಗರಿಗೆ, ಅದು ನಾವು ಒಪ್ಪಲ್ಲ. ಎಸ್ ಸರ್, ನಿಮ್ಮಲ್ಲಿ ಕೇಳಬೇಕು, ಬಹಳ ಪ್ರಮುಖವಾಗಿ ಜನರ ದೃಷ್ಟಿಯಲ್ಲಿ ಏನು ಮಂಗಳಮುಖಿಯರು ಅಂದರೆ ಅವರು ಹೆಣ್ಣುಗಳು ಅಲ್ಲ ಅನ್ನುವಂಥ ಭಾವನೆ ಇದೆ. ಇದನ್ನು ಹೋಗಲಾಡಿಸೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀರಿ? ಅರ್ಥ ಆಗಿಲ್ಲ. ಅಂದರೆ ಬಹಳಷ್ಟು ಜನರಲ್ಲಿ ಮಂಗಳಮುಖಿಯರಂದರೆ ಹೆಣ್ಣೆ ಅಲ್ಲ, ಅಂದರೆ ನಾನೇ ಹೇಳಿದೆ, ಅಂದರೆ ಒಂದು ಮೂರನೇ ವರ್ಗ, ಅಂದರೆ ನಿಮ್ಮನ್ನು ಹೆಣ್ಣು ಅಂತ ಸಮಾಜ ಸ್ವೀಕಾರ ಮಾಡೋದಿಲ್ಲ. ಇದು ಹೋಗಬೇಕಿದ್ರೆ ಏನಾಗಬೇಕು ಅಂತ ನೀವು ಬಯಸ್ತೀರಿ? ಅಂದರೆ ಸಮಾಜ ಇದು ಏನು ಈ ಸಮಾಜದಿಂದ ನೀವು ನಿರೀಕ್ಷೆ ಏನು ಮಾಡ್ತೀರಿ? ನಾವು ಹೆಣ್ಣೆ ಅಂತ ನಾವು ಇದು ಮಾಡ್ತೀವಿ ಹೊರತು ನಾವು ಹೆಣ್ಣಿಲ್ಲ ಅಂತ ನಾವು ಇದು ಮಾಡಲ್ಲ. ನಾವು ಸಮಾಜದಲ್ಲಿ ಹೇಳ್ಕೊಳ್ಳೋದು ಅಷ್ಟೇ. ಸಮಾಜ ಸ್ವೀಕರಿಸ್ತಾ ಇಲ್ಲ ನಿಮ್ಮನ್ನು ಹೆಣ್ಣು ಅಂತ ಸ್ವೀಕರಿಸೋದಿಲ್ಲ ಸಮಾಜ. ನಾವು ತಿಳ್ಕೊತೀವಲ್ಲ ನಾವು ಹೆಣ್ಣು ಅಂತ. ನಮ್ಗೆ ಯಾರು ಸ್ವೀಕರಿಸಿ ಮಾಡಿ ಅಂತ ಇಲ್ಲ, ನಾವು ಹೆಣ್ಣಂತ ನಾವು ಇದು ಮಾಡ್ಕೊಂಡಿದ್ವಲ್ಲ ಅಷ್ಟೇ. ನಮ್ಗೆ ನಾವು ರೋಡಲ್ಲಿ ಹೋದ್ರೆ 4 ಜನ ನೋಡಿದ್ರೆ ಪರವಾಗಿಲ್ಲ ಹೇಳ್ಬೇಕಂದ್ರೆ ಒಂದ್ ಮುಂಬೈಲಿ, ನಮ್ ದಿಲ್ಲಿನಲ್ಲಿ, ಪಂಜಾಬಲ್ಲಿ ಹುಡುಗಿರು ಇಲ್ಲ ನಮ್ ಮುಂದೆ ಹೇಳ್ಬೇಕಾದ್ರೆ. ಹೀಗೆ ನಾವೇ ಹೊರಗಡೆ ಹೋದ್ರೆ ಒಂದು ಎಲ್ಲದು ಸ್ವಲ್ಪ ಏನಾದ್ರು ರೆಡಿಯಾಗಿ ಹೋದ್ರೆ ತುಂಬಾ ಜನ ಏನಂತ ತಿಳ್ಕೊತಾರೆ ಗೊತ್ತಾ, ಇವರು ಈ ಒಬ್ಬೊಬ್ರು ಬಾಯಿಲ್ ಕೈ ಇಟ್ಕೋತಾರೆ, ಇವರು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ನಾವು ತಿಳ್ಕೋಬೇಕು, ನಮಗೂ ಅನ್ಸುತ್ತೆ 4 ಜನ ಹೋಗ್ತಾರೆ ಅವ್ರಿಗಿಂತ ನಾನ್ ಚಂದ ಇದ್ದೀನಲ್ಲ ಅಂತ ನನ್ನ ಮನ್ಸಲ್ಲಿ ಇರುತ್ತೆ. ಆತ ನಮ್ಮದ್ರಲ್ಲಿ ನಮ್ಮವ್ರು ಇರ್ತಾರಲ್ಲ ಅವ್ರದ್ರಲ್ಲಿ ನಾನು ಅವಳಿಗಿಂತ ಚಂದ ಇದ್ದೀನಿ, ಇವಳಿಗಿಂತ ಚಂದ ಇದ್ದೀನಿ ಅಂತ ನಮ್ಮ ಮನ್ಸಲ್ಲಿ ನಾವು. ಮತ್ತೆ ಬೇರೆಯವ್ರು ಹೇಳಿ ಎಂತ ಮಾಡಿ, ನಾವೊಂದು ಹೆಣ್ಣೆ. ಹಕ್ಕುಪತ್ರ ದೊರಕಿಸಿ ನಿಮಗೆ ಸಿಕ್ಕಿದೆ ಹಕ್ಕುಪತ್ರ, ಈಗ 3 ಜನರಿಗೆ ಸಿಕ್ಕಿತು, ಇನ್ನು ಬಾಕಿ ಉಳಿದವರಿಗೆ ದೊರಕಿಸಿ ಕೊಡುವಂತ ಏನಾದ್ರು ಪ್ರಯತ್ನವನ್ನ ಮಾಡ್ತೀರಾ ನೀವು ಉಡುಪಿ ಜಿಲ್ಲೆಯಲ್ಲಿ? ಹೇಗೆ? ಖಂಡಿತ. ಎಷ್ಟು ಜನ ಇದ್ದಾರೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಇಲ್ಲಿ ಮಂಗಳಮುಖಿಯರು, ಅಥವಾ ಉಡುಪಿಯಲ್ಲಿ ಒಂದು ಎಷ್ಟು ಜನ ಟ್ರಾನ್ಸ್ಜೆಂಡರ್ಗಳಿದ್ದಾರೆ? ಗೊತ್ತಿಲ್ಲ, ನಾವು ಅಷ್ಟು ಗೊತ್ತಿಲ್ಲ. ಅಷ್ಟು ಸಂಪರ್ಕನೇ ಇಲ್ವಾ ನಿಮಗೆ? ಇಲ್ಲ, ಸಂಪರ್ಕ ಅಂದ್ರೆ ನಮ್ಮ ಆಫೀಸ್ ಕಡೆಯಿಂದ ಒಂದು 5-6 ಜನ ಗೊತ್ತಿರ್ಬೋದೇನೋ. ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರು ಅಂತೂ ತುಂಬಾ ಜನ ಇದ್ದಾರೆ. ಸಂಜೀವ್ ಅವ್ರ ಕಡೆಯವರು ಒಂದು ತುಂಬಾ ಜನ ಇದ್ದಾರೆ. ಇದು ಬಹಳ ಪ್ರಮುಖ. ನಿಮಗೆ ಮತ್ತು ಅವರಿಗೆ ಏನು ವ್ಯತ್ಯಾಸ? ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಅವರಿಗೂ ಮತ್ತು ನಿಮಗೆ ಏನು ವ್ಯತ್ಯಾಸ? ಅವರು ಇದೇ ಸಿಚುವೇಶನ್ ಹೇಳ್ಬೇಕಾದ್ರೆ, ನಾವು ಒಂದು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ನಾನು ಬದಲಾವಣೆ ಆದೆ, ಅವ್ರು ಆಗಿಲ್ಲ ಅಂತಂದ್ರೆ ಅವ್ರ ದೇಹ ಎಲ್ಲ ಹೆಣ್ಣು, ಭಾವನೆ ಎಲ್ಲ ಹೆಣ್ಣು, ದೇಹ ಮಾತ್ರ ಗಂಡು, ಅಷ್ಟೇ ಅವ್ರಿಗಿರೋದು. ಅಂದ್ರೆ ಅವರು ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಹೊಂದಿಕೊಳ್ಳಿಲ್ಲ ಅಂತ ಹೇಳ್ಕೊಂಡಿಲ್ಲ. ಮತ್ತೆ ನಾವು ಹೆಣ್ಣು ಆಗ್ಬೇಕು ಅಂತ ನಾವು ಶಸ್ತ್ರಚಿಕಿತ್ಸೆ ಮಾಡಿ ನಾವು ಇದ್ ಮಾಡಿರೋದು. ಅವ್ರಿಲ್ಲ, ಅವ್ರ ಪ್ಯಾಂಟ್ ಶರ್ಟ್ ಅಲ್ಲೇ ಎಲ್ಲ 4 ಜನ ಮುಂದೆ ನಿಂತ್ಕೊಂಡು ಮಾತಾದ್ರೆ ಅವ್ನು ಗಂಡೆ ಅಂತ ತಿಳ್ಕೊಬಹುದು, ಆದ್ರೆ ಭಾವ ಹೆಣ್ಣೆ. ಹೌದು.
ಎಸ್, ಹಾಗೆ ಇರುವವರು ಉಡುಪಿಯಲ್ಲಿ ತುಂಬಾ ಇದ್ದಾರೆ ಅಂತ ಹೇಳ್ತಾರೆ. ಎಸ್, ಅವರನ್ನ ನಿಮ್ಮ ಕ್ಯಾಟಗರಿಗೆ ಸರ್ಕಾರ ಸೇರ್ಸತ್ತಾ ಹೇಗೆ? ಅವ್ರು ಏನು ಹೇಳ್ತಾ ಇದ್ರು? ಬೇಕಲ್ಲ ಅವ್ರು ಹೇಳಿದ್ರು ಅಲ್ಲ, ಅವರನ್ನ ಗಮನಿಸ್ತತ್ತಾ ಸರ್ಕಾರ? ಅವರಿಗೇನಾದ್ರು ಸ್ಪೆಷಲ್ ಏನು ಸೌಲಭ್ಯಗಳನ್ನ ಕೊಡುವಂತ ವ್ಯವಸ್ಥೆಗಳು ಕೊಡಬೇಕು. ಅವರು ನಮ್ಮ ತರನೇ ಅಲ್ವಾ, ಅವ್ರಿಗೂ ಅವರಿಗೆ ಮನೆ ಮಠ ಎಲ್ಲ ಇರತ್ತೆ, ಯಾಕೆ ಕೊಡಬೇಕು ಅಂತ ಮನೆ ಮಠ ಇದ್ರೆ ಅವರು ಮನೇಲಿ ಇರಲ್ವಲ್ಲ, ಮನೇಲಿ ನಿರಾಕರಿಸ್ತಾರಲ್ಲ ಅವ್ರಿಗೆ. ನೀನು ಪ್ಯಾಂಟ್ ಶರ್ಟ್ ಹಾಕಿ ನೀವು ಹುಡುಗಿ ತರ ನಲ್ಕೊಂಡು ಹೋಗ್ತೀಯ, ನೀನ್ ಹಾಗೆ ಹೀಗೆ ಅಂತ ಅವ್ರಿಗೆ ಅವಮಾನ ಮಾಡ್ತಾರೆ. ಅವರು ಬೇರೆ ಕಡೆ ಬಂದ್ಬಿಡ್ತಾರೆ, ಭಯದಿಂದ ಅವ್ರು ಬರ್ತಾರೆ. ಅವ್ರಿಗೆ ಸಮಾಜದಲ್ಲಿ ಅವ್ರಿಗೂ ಸಿಕ್ಬೇಕು ಅಂತ ನಾನು ಅಷ್ಟೇ ಬೇಡ್ಕೊಳ್ಳೋದು. ಅಲ್ಲ, ಪುರುಷತ್ವದ ಕೊರತೆ ಇದೆ ಅನ್ನುವ ಕಾರಣಕ್ಕಾಗಿ ಸೌಲಭ್ಯ ಕೊಡಬೇಕು ಅಂತ ತಾವ್ ಹೇಳ್ತೀರಾ? ಸಾಧ್ಯ ಇಲ್ಲ. ಅವ್ರಿಗೆ ಹೆಣ್ಣಿನ ಮೇಲೆ ಭಾವನೆ ಬರಲ್ಲ, ಅವ್ರಿಗೂ ಗಂಡಿನ ಮೇಲೆನೆ ಅವ್ರ ಮನಸ್ಸಲ್ಲೂ ಫುಲ್ಲು ನಾನು ಒಂದು ಹೆಣ್ಣೆ ಅಂತ ಅವ್ರ ಮನಸ್ಪೂರ್ತಿಯಾಗಿ ತಿಳ್ಕೊಂಡಿರೋದು. ದೇಹ ಮಾತ್ರ ಗಂಡು, ಒಳಗಡೆ ಇರೋದೆಲ್ಲ ಹೆಣ್ಣು. ಎಸ್, ಇನ್ನು ಮುಂಬೈಯಲ್ಲಿ ನಾವು ಗಮನಿಸಿದ್ರೆ, ಮುಂಬೈಯಲ್ಲಿ ಬಹಳಷ್ಟು ಪಬ್ಗಳಿರ್ಬೋದು, ಡಾನ್ಸ್ ಬಾರ್ಗಳಿರ್ಬೋದು, ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಅಲ್ಲಿಯ ಸರ್ಕಾರ ಏನಾದರೂ ಸೌಲಭ್ಯವನ್ನು ಕೊಡ್ತಾ ಇದೆಯಾ? ಮಹಾರಾಷ್ಟ್ರದಲ್ಲಿ? ಹೌದು, ಮುಂಬೈನಲ್ಲಿ ನಾನು ನೋಡೋ ಮಟ್ಟಿಗೆ ತುಂಬಾ ವರ್ಷ ಆಯ್ತು, ಎಂತ ಇಲ್ಲ. ಒಂದು ಲಾಸ್ಟ್ ಒಂದ್ಸರಿ ನಾವು ಒಂದು 8 ವರ್ಷ ಮುಂಚೆ ಬರೋ ಮುಂಚೆ ಒಂದು ರೇಷನ್ ಕಾರ್ಡು ಅಂತ ಹೇಳಿದ್ರು, ಸ್ವಲ್ಪ ಕೊಟ್ಟಿದ್ರು ಅಷ್ಟೇ ಹೊರತು ಇನ್ಯಾವ ರಾಜ್ಯದಲ್ಲಿ ನಾನು ನೋಡಿಲ್ಲ. ಹಕ್ಕುಪತ್ರ ಕೊಟ್ಟಿರೋದು ಪ್ರಪ್ರಥಮ. ಮತ್ತೆ ಹೇಳ್ಬೇಕಾದ್ರೆ ನನಗೆ ಒಂದು 3 months ಬೇಕೋ 4 months ಬೇಕು, ನನಗೆ ಒಂದು ಮಹಿಳೆ ದಿನಾಚರಣೆಯಲ್ಲಿ ವೆರೋನಿಕಾ ಮೇಡಮ್ ಅಂತ ಇದ್ದಾರಲ್ಲ, ಅವ್ರು ನಮ್ಮನ್ನ ಕರೆಸಿ ಕಾಂಗ್ರೆಸ್ ಭವನದಲ್ಲಿ ನಮ್ಗೆ ಸನ್ಮಾನ ಆಯ್ತು. ಒಂದು ಮಹಿಳೆ ಅಂತ ನಂಗೆ ಗುರ್ತಿಸ್ಕೊಂಡೆ ನಾನು. ಮಹಿಳೆ ದಿನಾಚರಣೆಯಲ್ಲಿ ನಂಗೆ ಸನ್ಮಾನ ಆಯ್ತು. ಇದೇ ನಮ್ಮ ಶಾಸಕರು ಪ್ರಮೋದ್ ಮಧ್ವರಾಜ್ ಮಹಿಳೆ ಅಂತ ನಿಮ್ಮೊಂದು ಸನ್ಮಾನ ಮಾಡಿದ್ರು ನನ್ಗೆ. ಮತ್ತೆ ಅಮೃತ್ ಶಣೆ ಅವರೆಲ್ಲ ಇದ್ರಲ್ಲ ಅವರು, ಮತ್ತೆ ವೆರೋನಿಕಾ ಮೇಡಮ್, ಮತ್ತೆ ಗೋಪಾಲ್ ಭಂಡಾರಿ ಅವರೆಲ್ಲ ಬಂದ್ರು. ನಮ್ಗೊಂದು ಹೆಣ್ಣಂತ ಸನ್ಮಾನ ಮಾಡಿ, ಇದೇ ಪ್ರಪ್ರಥಮ ನನ್ಗೂ. ನನ್ನನ್ಸಿಗೆ ಪ್ರಕಾರ ನನಗೂ ಪ್ರಪ್ರಥಮ ನನಗೆ ಹೆಣ್ಣಂತ ಒಂದು ಇದ್ ಮಾಡಿದ್ರಲ್ಲ ಅಂತ. ಅಂದ್ರೆ ನಮ್ಮನ್ನ ಹೆಣ್ಣು ಅಂತ ಒಪ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಬೇರೆ ಯಾವುದೂ ಇಲ್ಲ ಸಮಾಜದ್ದು ಅಂತ ನೀವು ಹೇಳ್ತಾ ಇರೋ. ನಮ್ಗೆ ಉಪಕಾರ ಅಂತಂದ್ರೆ ಏನ್ ಗೊತ್ತಾ, ನಮ್ಗೂ 4 ಜನ ತರ ನಾವು ಬದುಕ್ಬೇಕು, ಬಾಳ್ಬೇಕು. ನಮ್ಗೂ ಸಮಾಜದಲ್ಲಿ ಹಕ್ಕು ಕೊಡಿ. ನಮ್ಗೂ ನಾವು ಮನುಷ್ಯರಲ್ವಾ, ನಾವು ತಾಯಿ ಹೊಟ್ಟೆಲ್ಲೇ ಬರೋದಲ್ಲ. ಮತ್ತೆ ನಾವು ಅದೇ ಕೇಳ್ಕೊಳ್ಳೋದು, ನಮ್ಮಂತವ್ರಿಗೆ ಯಾರು ಭೇದ ಭಾವ ಮಾಡಬೇಡಿ, ನಮಗೂ ಸ್ಥಾನಮಾನ ಕೊಡಿ ಅಂತ ಅಷ್ಟೇ ಬೇಡ್ಕೊಳ್ಳೋದು. ಮತ್ತೆ ನಾವು ಅವ್ರದ್ದು ಏನು ಕಿತ್ಕೊಳ್ಳಲ್ಲ. ಉಡುಪಿಯ ಜನರನ್ನ ಗಮನಿಸಿದಾಗ ನಿಮ್ಗೆ ಏನ್ ಅನಿಸುತ್ತೆ? ಬೇರೆ ಕಡೆಗಳಿಗೆ ಹೋಲಿಕೆ ಮಾಡಿದಾಗ ಇಲ್ಲಿಯ ಜನ ನಿಮ್ಮನ್ನ ಹೇಗೆ ಟ್ರೀಟ್? ನಮ್ಗೆ ಅದೇ ಹೇಳದ್ನಲ್ಲ, ನನ್ಗೂ ಮುಂಬೈ ಬಿಟ್ಟಿದ್ ಕಾರಣ ಅಂತಂದ್ರೆ ಈ ಉಡುಪಿ ಜಿಲ್ಲೆಯಲ್ಲಿ ತುಂಬಾ ಗೌರವ, ನಮ್ಮ ಮನ್ಸಿಗೆ ನಮ್ಗೆ ಇರೋದು, ನಮ್ಗೆ ಗೌರವ, ಪ್ರತಿಯೊಂದು ಮರ್ಯಾದೆ ಕೊಡೋದು ತುಂಬಾ. ನನಗೆ ಇಲ್ಲಿ ಸೌಲಭ್ಯ ಆದಂಗೆ ನನಗೆ ಎಲ್ಲೂ ಆಗಿಲ್ಲ. ಅಂದ್ರೆ ಉಡುಪಿಯ ಜನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ನಮ್ಗೆ SP ಅಣ್ಣಾಮಲೈ ಸರ್ ಇದ್ದಾರಲ್ಲ, ಅವರು ನಮ್ಗೆ ತುಂಬಾ ಅಂದ್ರೆ ತುಂಬಾ ನಮ್ಮ ಮೇಲೆ ತುಂಬಾ ಕಾಳಜಿ ವಹಿಸಿದ್ದಾರೆ. ನಮ್ಗೆ ಅವರು ನಮ್ಗೊಂದು ಮೀಟಿಂಗ್ ಮಡಗಿದ್ರು. ಇಡೀ SI ಇದ್ರಲ್ಲಿ ಇದ್ರಲ್ಲ ಉಡುಪಿ ಜಿಲ್ಲೆಯವ್ರ ಪ್ರತಿಯೊರು ಕರೆಸ್ಬಿಟ್ಟು ನಮಗೂ ಅಲ್ಲೂ ಒಂದು ಮೀಟಿಂಗ್ ಮಡಗಿದ್ರು ಅಣ್ಣಾಮಲೈ ಸಾರು. ಅವ್ರು ನಮ್ಮ ಮೇಲೆ ತುಂಬಾ ಕಾಳಜಿ ವಹಿಸ್ಕೊಂಡಿದ್ದಾರೆ. ಹೇಳ್ಬೇಕಾದ್ರೆ SP ಅಣ್ಣಾಮಲೈ ಸಾರು, ಪ್ರಮೋದ್ ಮಧ್ವರಾಜು, ಮತ್ತೆ ಮಿನಿಸ್ಟರ್ ಇದ್ದಾರಲ್ಲ ವಿನಯ್ ಕುಮಾರ್ ಸರ್, ಮತ್ತೆ ಆಸ್ಕರ್ ಫೆರ್ನಾಂಡಿಸ್ ಅವರಿದ್ದಾರೆ. ಮತ್ತೆ ನಮ್ಮ ತಹಶೀಲ್ದಾರ್ ಉಡುಪಿ ಅವರು, ಮತ್ತೆ ನಮ್ಮ ರಾಜೇಂದ್ರ ಬೇಕಲ್ಲ ಅವರಂತೂ. ಅಂದ್ರೆ ಇಡೀ ವ್ಯವಸ್ಥೆ ನಿಮಗೆ ತುಂಬಾ ಸಹಾಯ ಮಾಡ್ತಾರೆ, ನಿಮಗೆ ಹೆಲ್ಪ್ ಮಾಡಿದೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತೀರಿ ನಗ್ಮಾ ಅವರೇ? ನೀವು ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತೀರಿ? ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಹೀಗೆ ಎಲ್ಲರಿಗೂ ನಮ್ಗೆ ಎಷ್ಟು ಜನ ಸಹಾಯ ಮಾಡಿದ್ದಾರೆ. ಏನ್ ನಿಮ್ಮ ನಿರೀಕ್ಷೆ ಏನಿದೆ ಸರ್ಕಾರದಿಂದ ಅಥವಾ ಇಲ್ಲಿ ಜನಪ್ರತಿನಿಧಿಗಳಿಂದ? ಏನು ಕೇಳ್ತೀರಿ ಮುಂದೆ ಏನಾಗಬೇಕು ಅಂತ? ಇಲ್ಲಿ ಅಂತಂದ್ರೆ ಸರ್, ನಮ್ಗೆ ಏನಾದ್ರು ಒಂದು ಕೆಲಸ ಇವಾಗ ಹೇಗೆ ಆಯ್ತು ಅದೇ ತರ ನಮ್ಗೆ ಇನ್ನೂ 4 ಜನ ತರ ನಾವು ಇರ್ಬೇಕು ಅನ್ನೋದು ನನ್ನ ಆಸೆ. ಎಸ್, ನೀವು ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ? ನಾನು ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಒಂದು ಬೇಡ್ಕೊಳ್ಳೋದು, ನಮ್ಮಂತವರಿಗೆ ಭೇದ ಭಾವ ಮಾಡಬೇಡಿ. ಇದೇ ತರ ಫೆಸಿಲಿಟಿ ಎಲ್ಲಾ ಜಿಲ್ಲೆಯಲ್ಲಿ ಆಗ್ಬೇಕು ಅಂತ ಒಂದು ಬೇಡ್ಕತೀನಿ. ಮತ್ತೆ ಅತಿ ಮುಖ್ಯವಾಗಿ ನಮ್ಮ ಶಾಸಕರಾದ ಪ್ರಮೋದ್ ಮಧ್ವರಾಜ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಮಿನಿಸ್ಟರ್ ಆದ ವಿನಯ್ ಕುಮಾರ್ ಸೊರಕೆ ಅವರಿಗೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಅತಿ ಹೆಚ್ಚಾಗಿ ಹೇಳಬೇಕಾದ್ರೆ ನಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ನಮ್ಗೆ ಸಹಾಯ ಆಗುತ್ತೆ ಅಂತ ನಾವು ಕನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ತುಂಬಾ ಸಹಾಯ ಆಗಿದೆ. ಮತ್ತೆ ಇದೇ ನಮ್ಮ ರಾಜೇಂದ್ರ ಬೇಕಲ್ ಸರ್ ಮತ್ತೆ ತಹಶೀಲ್ದಾರ್ ತರ ನಮ್ಗೆ ಇಡೀ ಜಿಲ್ಲೆಯಲ್ಲಿ ಇದ್ರೆ, ಗ್ರೇಸಿ ಮೇಡಮ್ ಪ್ರತಿಯೊ ಜಿಲ್ಲೆಯಲ್ಲಿ ನಮ್ಮಂತವ್ರು ಮುಂದೆ ಬರ್ತಾರೆ ಅಂತ ನಾನು ಅನ್ಸ್ಕೊಳ್ತೀನಿ. ಧನ್ಯವಾದಗಳು ಇಬ್ಬರಿಗೂ ಕೂಡ.
ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಬಹಳ ಪ್ರಮುಖವಾಗಿ ಲಕ್ಷಾಂತರ ಜನ ಮಂಗಳಮುಖಿಯರು ರಾಜ್ಯದಲ್ಲಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಎಲ್ಲೋ ಒಂದು ಕಡೆಯಲ್ಲಿ ನಾಗರಿಕ ಸಮಾಜದಿಂದ ಹೊರಗೆ ನಿಂತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅವರನ್ನು ಗುರುತಿಸೋದಕ್ಕೆ ಒಂದು ಗುರುತು ಚೀಟಿ ಅಥವಾ ಏನು ಮತದಾನ ಪತ್ರ ಇರ್ಬೋದು, BPL ಕಾರ್ಡ್ ಯಾವುದನ್ನು ಕೊಡುವಂಥ ವ್ಯವಸ್ಥೆ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಅವರು ನಮ್ಮ ನಾಗರಿಕರೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡಲಾಗ್ತಾ ಇದೆ. ಆದರೆ ಉಡುಪಿಯಲ್ಲಿ ಪ್ರಪ್ರಥಮ ಬಾರಿಗೆ ಅವರಿಗೆ ಹಕ್ಕುಪತ್ರವನ್ನು ದೊರಕಿಸಿಕೊಡುವಂಥ ಪ್ರಯತ್ನವನ್ನು ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳ್ಬೋದು. ಏನೋ ಅವರಲ್ಲಿ ಮತ್ತಷ್ಟು ನಿರೀಕ್ಷೆಗಳಿವೆ. ಅವರು ಹೇಳ್ತಾ ಇದ್ದಾರೆ, ನಾವು ಎಲ್ಲರ ಹಾಗೆ ನಮಗೂ ಎಜುಕೇಷನ್ ಇದೆ, ಒಂದು ಕೆಲಸವನ್ನು ಕೊಡಿ, ನಾವು ಕೆಲಸವನ್ನು ಮಾಡಿ ನಮ್ಮ ಕಾಲಲ್ಲಿ ನಾವು ನಿಂತುಕೊಳ್ತೇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಜವಾಗಿ ಕೂಡ ಸರ್ಕಾರ ಆ ಕೆಲಸವನ್ನು ಮಾಡಿದರೆ ನೂರಾರು ಕಡೆಗಳಲ್ಲಿ ಅಡ್ಡದಾರಿಯನ್ನು ಹಿಡಿದಿರತಕ್ಕಂಥ ಒಂದಷ್ಟು ಜನರು ಕೂಡ ಸರಿದಾರಿಗೆ ಬರುವಂಥ ಸಾಧ್ಯತೆ ಇದೆ. ಸಮಾಜದ ಬಹುದೊಡ್ಡ ಪಿಡುಗನ್ನು ದೂರ ಮಾಡಿದಂಥ ಒಂದು ಕೀರ್ತಿ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮನ್ನು ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.